ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ವನಿ ಶಶಾಂಕ್ ಗೌಡರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕೆಲವೊಂದು ಮೇಜರ್ ವಿಚಾರದ ಅಪ್ಡೇಟ್ಗಳನ್ನು ಮತ್ತು ಅದರ ಪ್ರಮುಖ ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ, ಚುನಾವಣಾ ಪ್ರಚಾರದ ಮುಂಚೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ಭರದಿಂದ ತನ್ನ ಪ್ರಚಾರವನ್ನು ಮಾಡಿಕೊಳ್ತಾ ಇತ್ತು. ಸ್ಪೆಷಲಿ ಅದರಲ್ಲೂ ಕೂಡ ಈಗ ಪ್ರಸ್ತುತ ಆಡಳಿತದಲ್ಲಿರುವಂತಹ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್, ಸ್ಪೆಷಲಿ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ್ಯಂಡ್ ಚುನಾವಣಾ ಪ್ರಚಾರಕ್ಕಿಂತ ಮುಂಚೆ ಅವರ ಒಂದು ಭಾಷಣ ತುಂಬಾ ಟ್ರೋಲ್ ಆಗಿತ್ತು. ಯಾವ ಮಟ್ಟಕ್ಕೆ ಟ್ರೋಲ್ ಅಂತ ಹೇಳಿದ್ರೆ, ಇವತ್ತಿಗೂ ಅಟ್ ಪ್ರೆಸೆಂಟ್ ಈ ಕ್ಷಣಕ್ಕೂ ಕೂಡ ಆ ಒಂದು ಭಾಷಣ ಫೇಮಸ್ ಆಗ್ತಾ ಇದೆ. ನನಗೂ ಫ್ರೀ, ನಿನಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಅಷ್ಟೇ ಯಾಕೆ ದಯಾನಂದ ನಿನಗೂ ಫ್ರೀ ಅನ್ನುವಂಥ ರೀತಿಯಲ್ಲಿ. ಬಟ್ ಆ ಫ್ರೀ ಎಷ್ಟರ ಮಟ್ಟಕ್ಕೆ ಎಫೆಕ್ಟ್ ಆಗಿದೆ ಅಂತ ಹೇಳಿದರೆ, ಈಗ ಹೆಂಡತಿಗೆ ಮಾತ್ರ ಫ್ರೀ, ಗಂಡಂದರಿಗೆ ಮಾತ್ರ ಯಾವುದೇ ಫ್ರೀ ಇಲ್ಲ, ನಿಮಗೆ ಬರೀ ದುಬಾರಿ ಅನ್ನುವಂಥ ರೀತಿಯಲ್ಲಿ ಈಗಿನ ಫಸ್ಟ್ ಅಪ್ಡೇಟ್ ಬರ್ತಾ ಇದೆ. ಮೊದಲಾಗಿ ನೋಡ್ಕೊಂಡು ಬರೋಣ. ಮೊದಲ ಅಪ್ಡೇಟ್ ಅನ್ನು ಗಮನಿಸೋದಾದ್ರೆ, ರಾಜ್ಯ ಸರ್ಕಾರದ ಇವತ್ತಿನ ಮಹತ್ವದ ಬೆಳವಣಿಗೆಯನ್ನು ಗಮನಿಸೋದಾದ್ರೆ, ರಾಜ್ಯದ ಜನತೆಗೆ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ನೀಡ್ತಾ ಇದೆ ದುಬಾರಿ ಗಿಫ್ಟ್. ಬಿಗ್ ಶಾಕ್ ಅನ್ನು ನೀಡ್ತಾ ಇದೆ ರಾಜ್ಯದ ಜನತೆಗೆ, ಸ್ಪೆಷಲಿ ಪುರುಷರಿಗೆ, ಗಂಡು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇವತ್ತು ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ಹೊಸ ವರ್ಷದ ದುಬಾರಿ ಗಿಫ್ಟ್ ಇದು. ಬೆಲೆ ಏರಿಕೆಯಿಂದ ಈಗಾಗಲೇ ಬಸವಡಿದಿರುವಂತಹ ಕನ್ನಡಿಗರಿಗೆ ಈಗ ಗಾಯದ ಮೇಲೆ ಬರೆ ಎಳೆಯೋದಿಕ್ಕೆ ಸಿದ್ಧರಾಗಿದ್ದಾರೆ ಸಿದ್ದು ಸರ್ಕಾರ. ಏನು ಅನ್ನಬೇಕು ಇದಕ್ಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಪ್ರಸ್ತುತ ವಿಧಿ ಇಲ್ಲ ಅಂತಲೇ ಹೇಳ್ಬೋದು. ವಿಧಿ ಇಲ್ಲದ ಈ ಒಂದು ಕೆಲಸ. ಸರ್ಕಾರಿ ಬಸ್ ಟಿಕೆಟ್ ದರದಲ್ಲಿ 15% ಏರಿಕೆ ಮಾಡಲು ರಾಜ್ಯ ಸಚಿವ ಸಂಪುಟದಿಂದ ಅನುಮೋದನೆ ದೊರಕಿದೆ. ಈಗಾಗಲೇ ನೀವು ಇಲ್ಲಿ ತನಕ ಯಾವುದಾದ್ರೂ ಒಂದು ಊರಿಗೆ 100 ರೂಪಾಯಿ ಕೊಡ್ತಾ ಇದ್ರೆ, ಇನ್ನು ಮುಂದೆ 115 ರೂಪಾಯಿ ಕೊಡಬೇಕು. 15% ಏರಿಕೆ ಆಗಿದೆ ಬಸ್ ದರದಲ್ಲಿ. ಜನವರಿ 5ರಿಂದಲೇ ಅನ್ವಯ ಆಗುವಂತೆ ದರ ಏರಿಕೆ ಎಂದು ಸಂಪುಟ ಸಭೆಯ ಬಳಿಕ ಈಗಾಗಲೇ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಜನವರಿ 5ರಿಂದಲೇ ಜಾರಿಯಾಗುತ್ತೆ ದರ ಏರಿಕೆ, ಯಾವುದೇ ಸಂಶಯಗಳಿಲ್ಲ. ಇನ್ಯಾವುದೇ ಪ್ರೊಟೆಸ್ಟ್ ಮಾಡಿದ್ರು, ಏನೇ ಮಾಡಿದ್ರು, ದರ ಏರಿಕೆಯೇ ಗ್ಯಾರಂಟಿ. ಮತ್ತೆ ಒಂದಲ್ಲ ಒಂದು ವಿಚಾರದಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್ನಿಂದ ಮತ್ತೆ ಪುರುಷರ ಜೇಬಿಗೆ ಕತ್ತರಿ ಹಾಕೋಕೆ ಸಾರಿಗೆ ಇಲಾಖೆ ಮುಂದಾಗಿದೆ. ಸಾರಿಗೆ ಇಲಾಖೆಯವರ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅಂಡ್ ಕಾಂಗ್ರೆಸ್ ಅವರು ವಾದ ಮಾಡೋ ಥರ ನಮ್ಮ ಸರ್ಕಾರದಲ್ಲ ರೀ ತಪ್ಪು, ಈ ಹಿಂದಿನ ಸರ್ಕಾರ ಮಾಡಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆಯನ್ನ ನೀಡಿ ಪುರುಷರಿಂದ ದುಬಾರಿ ಹಣವನ್ನು ಕೀಳುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೀರಿ. ಹೆಂಡತಿಗೆ ಫ್ರೀಯಾಗಿ ಕೊಡೋದಂತೆ, ಗಂಡನ ಹತ್ರ ಹೆಂಡತಿ ಸಮೇತವಾಗಿ ಹಣ ಕೀಳೋದಂತೆ. ಇದ್ಯಾವ ಲೆಕ್ಕ? ಸರ್ಕಾರಕ್ಕೆ ಹೊರೆ ಆಯ್ತು ಹಾಗಾದ್ರೆ ಗ್ಯಾರಂಟಿ ಒಪ್ಪಿಕೊಳ್ಳಲೇಬೇಕು. ಹಿಮಾಚಲ ಪ್ರದೇಶದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿತ್ತು ಗೊತ್ತಾ? ಯಾವ ಮಟ್ಟಕ್ಕೆ ಒಪ್ಪಿಕೊಂಡಿತ್ತು ಗೊತ್ತಾ? 2 ತಿಂಗಳು ಶಾಸಕರಿಗೆ ಅಂಡ್ ಸಿಎಂಗೆ ಸಂಬಳನೇ ಬೇಡ ಅಂತ ಹೇಳ್ತು ಹಿಮಾಚಲ ಪ್ರದೇಶದ ಸರ್ಕಾರ. ಯಾಕೆ ಗೊತ್ತಾ? ನೇರವಾಗಿ ಹೇಳ್ತು, ಆರ್ಥಿಕ ಹೊರೆಯನ್ನು ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ರೀ, ಏನ್ ಮಾಡೋಣ, 2 ತಿಂಗಳು ಸಂಬಳ ಬಿಟ್ಟಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಈಗ ಮಹಿಳೆಯರಿಗೆ ಉಚಿತ, ಪುರುಷರಿಗೆ ದರ ಏರಿಕೆ ನಿಶ್ಚಿತ, ಮತ್ತೆ ದುಬಾರಿ ಕರ್ನಾಟಕ ಖಚಿತ ಆ್ಯಂಡ್ ಒನ್ಸ್ ಅಗೈನ್ ಖಚಿತ. ಏನು ಹೇಳಬೇಕಿದಕ್ಕೆ? ಗ್ಯಾರಂಟಿ ಯೋಜನೆ ಜಾರಿಯಿಂದ ಹಳ್ಳ ಹಿಡಿದಿದ್ದೀವ ಹಾಗಾದರೆ ಸಾರಿಗೆಯ 4 ನಿಗಮಗಳು? ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು. KSRTC ಆಗಿರ್ಬೋದು, BMTC ಆಗಿರ್ಬೋದು, NWKRTC ಆಗಿರ್ಬೋದು, KKRTC ಆಗಿರ್ಬೋದು, 4 ನಿಗಮಗಳು ವಿಧಿ ಇಲ್ಲದೆ ಬಂಡಿ ಓಡಿಸುವಂತಹ ಹರಸಾಹಸವನ್ನು ಮಾಡ್ತಾ ಇದೆ. ಕೆಲವೊಂದು ಪಕ್ಷಗಳು ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಗ್ಯಾರಂಟಿ ಘೋಷಣೆ, ಕೆಲವೊಂದು ವಿಚಾರಗಳನ್ನು ಘೋಷಣೆ ಮಾಡಿಬಿಡ್ತಾರೆ. ಅಧಿಕಾರಕ್ಕೆ ಬರಬೇಕಲ್ವಾ? ಬಟ್ ಬಂದ ನಂತರ ವೋಟ್ ಹಾಕಿದವರು ಕೂಡ ಅನುಭವಿಸಬೇಕು, ವೋಟ್ ಹಾಕದವರು ಕೂಡ ಅನುಭವಿಸಬೇಕು. ಜೊತೆಗೆ ರಾಜ್ಯದ ಜನರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಅಥವಾ ಸರ್ವಿಸನ್ನು ನೀಡುವಂತಹ ಇಂತಹ ಇಲಾಖೆಗಳು ಕೂಡ ಅನುಭವಿಸಬೇಕು.
ಸೊ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಕ್ಕೆ ಈಗ ನಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅನೇಕ ವಿಚಾರಗಳಿದೆ. ಆ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಸರಿಯಾಗಿ ಒಂದು ಬಾರಿ ನಾವು ಮೈಂಡನ್ನು ರಿವೈಂಡ್ ಮಾಡಿಕೊಂಡ್ರೆ, ಇದೇ ರಾಜ್ಯ ಸರ್ಕಾರ ಈ ಹಿಂದೆ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿತ್ತು. ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲೂ, ಸ್ಪೆಷಲಿ ನಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿತ್ತು. ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಕ್ಕೆ ಭಾರಿ ಲಾಭ ಆಗಿದೆ ಅನ್ನುವಂಥ ಹೇಳಿಕೆ ಬಂದಿತ್ತು. ಭಾರಿ ಲಾಭ ಆಗಿದೆ, ಶಕ್ತಿ ಯೋಜನೆಯಿಂದ ದೇವಸ್ಥಾನಗಳ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಬಸ್ಗಳಲ್ಲಿ ಓಡಾಡುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು, ಇಲ್ಲ ಅಂತ ಹೇಳೋದಿಲ್ಲ. ಬಸ್ಸಲ್ಲಿ ಫ್ರೀ ಮಾಡಿದ್ರು ಅಂತ ಹೇಳಿ ಎಲ್ಲ ಮಹಿಳೆಯರು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ಈ ಕೆಂಪು ಬಸ್ಗಳಿದೆಯಲ್ವ, KSRTC ಅಥವಾ BMTC, ಇನ್ನೇನು 4 ಇಲಾಖೆಗಳಿವೆ. ಈ ಎಲ್ಲ ಬಸ್ಗಳಲ್ಲೂ ಕೂಡ ಮಹಿಳೆಯರೇ ಫುಲ್ ಆಗಿದ್ರು. ಸೊ ಇದರಿಂದ ಕಂಡಕ್ಟರ್ ಟಿಕೆಟ್ ಹರಿದು ಕೊಡ್ತಾ ಇದ್ರು. ಬಟ್ ಆತನ ಪರ್ಸಿಗೆ ಯಾವುದೇ ಹಣ ಬರ್ತಾ ಇರಲಿಲ್ಲ. ಕಾರಣ, ಆತನಿಗೆ ದಿವಸದ ಕಲೆಕ್ಷನ್ 10,000 ಆಗ್ತಾ ಇದ್ರೆ ನಾರ್ಮಲಿಯಾಗಿ, ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಆತನ ದಿವಸದ ಕಲೆಕ್ಷನ್ 20,000 ಬರೋದಕ್ಕೆ ಶುರುವಾಯಿತು. 20,000. ಬಟ್ ಗಮನಿಸಿ, ಬರೀ ಟಿಕೆಟ್ ಹರಿಯೋದು ಮಾತ್ರ. ಮುಂಚೆ 10,000ಕ್ಕೆ ಟಿಕೆಟ್ ಹರಿತಾ ಇದ್ದ, ಒಂದು ದಿವಸದ ಕಲೆಕ್ಷನ್ ಅಂತ ಹೇಳ್ಬೋದು. ಬಟ್ ಈಗ 20,000 ಟಿಕೆಟ್ ಹರಿಯೋದಕ್ಕೆ, 20,000 ಬೆಲೆಯ, ಅದರಷ್ಟು ಜನ ಬೆಳಿಗ್ಗೆಯಿಂದ ರಾತ್ರಿ ತನಕ ಬರ್ತಾ ಇದ್ರು. ಅವರೆಲ್ಲರ ಒಟ್ಟು ಹಣ 20,000 ಬಂದು ಹೋಗಿರೋದ್ರ ಲೆಕ್ಕ 20,000 ಇರ್ಬೋದು, ಅಂದರೆ ಡಬಲ್ ಆಗಿತ್ತು. ಆದರೆ ಈ ಹಿಂದೆ 10,000 ಮುಖಬೆಲೆಯ ಟಿಕೆಟ್ಗಳನ್ನು ಹರಿದಿದ್ದರೂ ಆತನ ಪರ್ಸ್ನಲ್ಲಿ 10,000 ಇರ್ತಾ ಇತ್ತು. ಬಟ್ ಈಗ 20 ಅಲ್ಲ, ಆತ 50,000ದಷ್ಟು ಟಿಕೆಟ್ ಹರಿದರೂ ಕೂಡ ಪರ್ಸಲ್ಲಿ ಝೀರೋ. ಯಾಕಂತ ಹೇಳಿದರೆ ಆತ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು. ಮಂತ್ಲಿ ದಿವಸಕ್ಕೆ ಇಷ್ಟು ಜನ ಓಡಾಡಿದ್ದಾರೆ ಬಸ್ಸಲ್ಲಿ, ತಿಂಗಳಿಗೆ ಇಷ್ಟು ಜನ ಓಡಾಡಿದ್ದಾರೆ, ಅದರಲ್ಲಿ ಇಷ್ಟು ಮಹಿಳೆಯರು, ಇಷ್ಟು ಹಣ ಸರ್ಕಾರ ನಮಗೆ ಕೊಡಬೇಕು ನಿಗಮಕ್ಕೆ ಅಂತ ಹೇಳಿ ಕೊಟ್ಟಿದೆಯಾ? ಸರ್ಕಾರ ಕೊಟ್ಟಿದೆಯಾ ಇದನ್ನು? ಸರ್ಕಾರ ಒಂದು ವೇಳೆ ಈ ಹಣವನ್ನು ಇಲಾಖೆಗಳಿಗೆ ಕೊಟ್ಟಿದ್ದರೆ ಯಾವುದೇ ನಷ್ಟ ಆಗ್ತಾ ಇರಲಿಲ್ಲ. ಅಥವಾ ತಾವು ಹೇಳಿರೋ ಥರ ಮಾಧ್ಯಮಗಳಲ್ಲಿ ಹೇಳಿದ್ರಲ್ವಾ, ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಕ್ಕೆ ಭಾರಿ ಲಾಭ. ಖಂಡಿತ ಅವರಿಗೆ ಬಂದಿರುವಂಥ ಕಲೆಕ್ಷನ್ ಲೆಕ್ಕಾಚಾರದ ಹಣಗಳು ಸರ್ಕಾರದಿಂದ ಸಾರಿಗೆ ನಿಗಮಗಳಿಗೆ ಒಂದು ವೇಳೆ ಬಂದಿದ್ದರೆ ಖಂಡಿತವಾಗಿಯೂ ಕೂಡ ಭಾರಿ ಲಾಭ ಆಗ್ತಾ ಇತ್ತು. ಬಟ್ ಯಾವುದೇ ಲಾಭಗಳಾಗೋದಕ್ಕೆ ಸರ್ಕಾರಗಳು ಬಿಡಲಿಲ್ಲ. ಯಾಕಂತ ಹೇಳಿದರೆ ಮಹಿಳೆಯರಿಗೆ ಫ್ರೀಯಾಗಿ ಓಡಾಡೋದಕ್ಕೆ ಬಸ್ನ ವ್ಯವಸ್ಥೆಯನ್ನು ಮಾಡಿದರು, ಟಿಕೆಟ್ ಇಶ್ಯೂಗಳಾಗಿತ್ತು. ಆದರೆ ಹಣ ಮಾತ್ರ ಸರ್ಕಾರದಿಂದ ನಿಗಮಗಳಿಗೆ ಯಾವುದೇ ಹಣಗಳು ಬರಲಿಲ್ಲ. ಸೊ ಇದರಿಂದ ಯಾವುದೇ ಲಾಭಗಳು ಆಗಿಲ್ಲ, ಬದಲಾಗಿ ಇದರಿಂದ ನಷ್ಟಗಳೇ ಆಗಿದೆ. ಎಲ್ಲಿಯ ಮಟ್ಟಕ್ಕೆ ನಷ್ಟಗಳು ಅಂತ ಹೇಳಿದರೆ, ಸಾರಿಗೆ ಇಲಾಖೆಯಿಂದ ಕೊನೆಗೆ ಬಸ್ಗಳನ್ನು ಓಡಾಡಿಸೋದಕ್ಕಾಗದೆ ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಅಂದರೆ ಒಂದು ಪತ್ರ ಬರೀತಾರೆ, ನಮಗೆ ಸಾಲ ಬೇಕಾಗಿದೆ ಸ್ವಾಮಿ, ನಿಮ್ಮ ಸರ್ಕಾರ ಹೇಗೂ ನಡೆಸ್ತಾ ಇದ್ದೀರಾ, ಬಟ್ ನಮಗೆ ಸಾರಿಗೆ ಇಲಾಖೆಯನ್ನು ನಡೆಸಬೇಕು ಅಂತ ಹೇಳಿದರೆ ಈಗಾಗಲೇ ಸರ್ಕಾರದಿಂದ ಸುಮಾರು 6,500 ಕೋಟಿಯಷ್ಟು ಬಾಕಿ ಉಳಿಸಿದ್ದೀರಾ. ಲೆಕ್ಕ ಇಡಿ. ಈಗಷ್ಟೇ ಸರ್ಕಾರದಿಂದ ಸಾರಿಗೆ ನಿಗಮಗಳಿಗೆ, 4 ನಿಗಮಗಳಿಗೆ ಸೇರಿ 6,500 ಕೋಟಿಯಷ್ಟು ಬಾಕಿ ಉಳಿದಿವೆ. ಆದರೆ ನಾವು ಕೇಳ್ತಾ ಇರುವಂಥದ್ದು, ನಮಗೆ ಸಾಲ ಬೇಕಾಗಿದೆ, ನೀವು ಹೇಗೂ ಕೊಡ್ತಾ ಇಲ್ಲ ಹಣ ಸರ್ಕಾರದಿಂದ, ಬದಲಾಗಿ ನಮಗೆ ಸಾಲ ಬೇಕಾಗಿದೆ ಒಂದು 2,000 ಕೋಟಿ, ಅದನ್ನು ನೀವು ಕೊಡಬೇಕು. ಆ ಸಾಲದ ಅಸಲು ಮತ್ತು ಬಡ್ಡಿಯನ್ನಾದರೂ ತಾವುಗಳು ಕಟ್ಟಿಕೊಳ್ಳಿ, ಕಂತಿನ ರೂಪದಲ್ಲಿ ಅದನ್ನಾದರೂ ಕಟ್ಟಿಕೊಳ್ಳಿ, ನಮಗೊಂದು 2,000 ಕೋಟಿಯಷ್ಟು ಸಾಲವನ್ನು ತೆಗೆಸಿಕೊಡಿ ಅನ್ನುವಂತಹ ಪ್ರಸ್ತಾವನೆ ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಹೋಗಿತ್ತು. ಆ ಒಂದು ಪ್ರಸ್ತಾವನೆಯನ್ನು ಗಮನಿಸೋದಾದರೆ, ಶಕ್ತಿ ಯೋಜನೆ ಅನುಷ್ಠಾನದಿಂದ ಸಂಸ್ಥೆಗಳ ಆದಾಯ ಗಳಿಕೆಯಲ್ಲಿ ಹೆಚ್ಚಳ ಆಗಿದೆ. ಸಾರಿಗೆ ಇಲಾಖೆನೂ ಒಪ್ಪಿಕೊಳ್ಳುತ್ತೆ ಇದನ್ನು. ಶಕ್ತಿ ಯೋಜನೆ ಅನುಷ್ಠಾನದಿಂದ ಸಾರಿಗೆ ಇಲಾಖೆಗಳಲ್ಲಿ ಅನುದಾನ ಹೆಚ್ಚಾಗಿದೆ. ಆದರೆ ನಿಗಮಗಳ ನಗದು ಒಳಹರಿವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಟರ್ನ್ ಓವರ್ ಆಗಬೇಕಲ್ವಾ, ಬರೀ ಸೇಲ್ ಆದರೆ ಸಾಕಾಗೋದಿಲ್ಲ, ಇನ್ಕಮ್ ಬರಬೇಕು. ನಾವೇನು ಮಾರಾಟ ಮಾಡಿದ್ದೀವಿ, ಆ ಮಾರಾಟ ಮಾಡಿರುವಂಥ ವಸ್ತುಗಳಿಗೆ ಹಣ ಬರಬೇಕು. ಬರೀ ಮಾರಾಟ ಆಗಿ ಗೋಡೌನ್ ಖಾಲಿ ಆದರೆ ಎಲ್ಲಿ ವರ್ಕೌಟ್ ಆಗುತ್ತೆ ರೀ? ಇದಾಗಿರುವಂಥದ್ದು ಸಾರಿಗೆ ಇಲಾಖೆಯಲ್ಲಿ ಪ್ರಸ್ತುತವಾಗಿ. ನಿಗಮಗಳ ನಗದು ಒಳಹರಿವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ನಿಗಮ ಕಳೆದ ಹಲವಾರು ವರ್ಷಗಳಿಂದ ನಷ್ಟವನ್ನು ಅನುಭವಿಸುತ್ತಿರುತ್ತದೆ. 4 ನಿಗಮಗಳಲ್ಲಿ ಭವಿಷ್ಯ ನಿಧಿ,
ನಿವೃತ್ತಿ ನೌಕರರ ಉಪಧನ, ರಜೆ ನಿಗದೀಕರಣ, ಇಂಧನ ಸರಬರಾಜುದಾರು ಬಾಕಿ, ಅಪಘಾತ ಪರಿಹಾರ ಪ್ರಕರಣಗಳು, ನಿವೃತ್ತರಿಗೆ ಪರಿಷ್ಕೃತ ಉಪಧನ ಮತ್ತು ಸಾಲ ಸೇರಿ ನವೆಂಬರ್ 2024ರ ಅಂತ್ಯಕ್ಕೆ ಒಟ್ಟು 6,330.25 ಕೋಟಿಯಷ್ಟು ಬಾಕಿ ಉಳಿಸಿದೆ ಸರ್ಕಾರ ಅಂತ ಹೇಳಿ ಸರ್ಕಾರಕ್ಕೆ ಸಾರಿಗೆ ಇಲಾಖೆ ಬರೆದಿರುವಂತಹ ಪ್ರಸ್ತಾವನೆಯ ಪತ್ರ ಇದು. 6,500 ಬಾಕಿ ಉಳಿಸಿದ್ದೀರಾ ತಾವು ಅಂತ ಹೇಳಿ. ಅಂಡ್ ಮುಂದಕ್ಕೆ ಅದರಲ್ಲೂ ಮುಖ್ಯವಾಗಿ ಭವಿಷ್ಯ ನಿಧಿ ಬಾಕಿ ಮೊತ್ತ ರೂಪಾಯಿ 2,901.53 ಕೋಟಿಯಷ್ಟು ಭವಿಷ್ಯ ನಿಧಿ ಬಾಕಿ ಉಳಿದಿದೆ. PF ಅಂತ ಏನು ಹೇಳ್ತೀವಿ, ಭವಿಷ್ಯ ನಿಧಿ, ಅದನ್ನು ಕೂಡ ಸರ್ಕಾರ ಕೊಟ್ಟಲಿಲ್ಲ. ಮೊನ್ನೆಯಷ್ಟೇ 30 ಮತ್ತು 31ನೇ ತಾರೀಕಿಗೆ, ಡಿಸೆಂಬರ್ 30, 31ನೇ ತಾರೀಕು, ಕಳೆದ ವರ್ಷ ಅಂತ ಹೇಳ್ಬೋದು, ಕಳೆದ ತಿಂಗಳು ರಾಜ್ಯದಾದ್ಯಂತ ಸಾರಿಗೆ ಇಲಾಖೆಗಳು ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿತ್ತು. ನಾವು ಬಸ್ಗಳನ್ನು ರೋಡಿಗೆ ಇಳಿಸೋದಿಲ್ಲ ರೀ, ನಮಗೆ ಬರಬೇಕಾಗಿರೋ ಹಣ ಬರಬೇಕು, ಅದರಲ್ಲೂ ಪ್ರಮುಖವಾಗಿ PF ಹಣ ಬರಬೇಕು, ಅದೇ ಬರ್ತಾ ಇಲ್ಲ, ಇದನ್ನು ಸರ್ಕಾರ ನಮಗೆ ಕೊಡಬೇಕು ಅಂತ ಹೇಳಿ ಸ್ಟ್ರೈಕ್ ಮಾಡಿತ್ತು. ಆದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಒಂದು ಬಂದ್ಗೆ ನೀಡಿರುವಂಥ ಕರೆಯನ್ನು ಸ್ಥಗಿತಗೊಳಿಸಲಾಯಿತು. ಅಂದರೆ ಮಾತುಕತೆ ಆಯಿತು, CM ಅವರ ಜೊತೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ ಆದ ಬಳಿಕ ಹೇಳಲಾಯಿತು, CM ಅವರು ಹೇಳಿದರು ಸಂಕ್ರಮಣದ ಜನವರಿ 15ನೇ ತಾರೀಕಿನ ತನಕ ಯಾವುದೇ ಗೊಂದಲ ಇಲ್ಲ, ಯಾವುದೇ ಬಂದ್ ಕೂಡ ಕರೆಯನ್ನು ನೀಡಲಾಗಿತ್ತು, ಅದೆಲ್ಲವೂ ಕೂಡ ನಿಷ್ಕ್ರಿಯ ಆಗಿದೆ. ಸೊ ಯಾವುದೇ ರೀತಿಯಾದಂಥ ಬಂದ್ ಇಲ್ಲ ಅನ್ನುವಂಥದ್ದನ್ನು ಸ್ವತಃ CM ಅವರು ಮತ್ತು ಸಾರಿಗೆ ಇಲಾಖೆಯವರು ಕೂಡ ಹೇಳಿದರು. ಅದರಲ್ಲಿ ಒಂದು ಹಂತದ ಮಟ್ಟಕ್ಕೆ ಮನವೊಲಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿತ್ತು. ಆದರೆ ಇವತ್ತು ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಉತ್ತರಗಳು ಕೂಡ ಹೋಗಿರುವಂಥದ್ದು. ಆ್ಯಂಡ್ ಇಲಾಖೆಯ ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮ ಸಾಲಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯ ಉತ್ತರವು ಕೂಡ ಹೋಗಿದೆ. ಅದಕ್ಕೆ ಕೆಲವೊಂದು ಷರತ್ತುಗಳು ಕೂಡ ಇತ್ತು, ಅದು ಏನು ಅಂತ ನಾವು ಕೂಡ ಹೇಳ್ತೀನಿ. 1 by 1 ಆಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಆನಂದ್ ಅಂತೇಳಿ ಮಾತಾಡೋರು. ಹಲೋ ಸರ್, ಆನಂದ್ ಅಂತೇಳಿ ಮಾತಾಡೋರು. ಎಸ್, ಹೇಳಿ ಸರ್. ಈ ರೀತಿ ಬಜೆಟ್ ಎಲ್ಲ ಹೆಚ್ಚು ಮಾಡಿದ್ರೆ ಹೆಂಗೆ ಸರ್? ಅದು ನಮ್ಮ ಬಡವ್ರ ಮಂದಿ ಹೆಂಗೆ ಮಾಡ್ಬೇಕು? ಇವರು ಫ್ರೀ ಕೊಡ್ತಾರ, ಅವ್ರು ನಮಗೇನು ಕೊಟ್ಟಿದ್ರ? ಗಣಮಕ್ಳು ಯಾಕೆ ಕೇಳಿ ಕೊಟ್ಟಿದ್ರ? ನಾವು ದುಡಿಯೋ ರೊಕ್ಕ ನಮಗೆ ಕೊಡ್ತಾ ಇದ್ದಾರೆ ಇವರು. ಯಾರು ಅಪ್ಪ ಮನೆ ಅಂತ ಕೊಡ್ತಾ ಇದ್ದಾರೆ ಇವರು? ಹಿಂಗಾದ್ರೆ ಹೆಂಗ್ ಸರ್ ಅದು? ಮಹಿಳೆಯರಿಗೆಲ್ಲ ಫ್ರೀ ಆಗಿ ಕೊಟ್ಟಿದ್ರು, ಬಟ್ ಈಗ ಬಸ್ ನಡೆಸಬೇಕಲ್ವಾ ಸರ್? ಅದಕ್ಕೋಸ್ಕರ ಅಲ್ಲ ಸರ್, ನಾವು ಮಹಿಳೆಯರು ಫ್ರೀ ಕೊಡ್ತೇವೆ, ನಾವು ಬಂದಿದ್ದೀವಿ. ಅವರಾಗೆ ಬಂದ್ರು, ಅವರಾಗಿ ಮಾಡ್ಕೊಂಡು ಇದು ಕರ್ಮಲ್ಲ ಇದು. ಮತ್ತೆ ಈಗ ನಮ್ಮ ಮೇಲೆ ಕೇಳ್ರಿ, ಇದೆಲ್ಲ ದೊಡ್ಡ ಸಮಸ್ಯೆ ಆಗೈತೆ. ಓಕೆ, ಮತ್ತೆ ಸೊ ಹಾಗಾಗಿ ಇದನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ತಮ್ಮ ಬೇಡಿಕೆ? ಹಾ ಸರ್. ಓಕೆ, ವಾಪಸ್ ಪಡ್ಕೊಂಡ್ರು ಅಷ್ಟೇ ಸರ್. ಈಗಾಗಲೇ ತುಂಬ್ತಾ ಇಲ್ಲ, ಅವ್ರು ಅಡ್ಡಾಡ್ತಾರೆ, ನಾವು ಬಸ್ ಟಿಕೆಟ್ ಅಡ್ಡಾಡ, ನಾವು ದರ್ಗೋ ತುಂಬ್ತಾ ಇಲ್ಲ. ಈಗ ಗ್ಯಾಸ್ ಆಲಿ ತಗೋರಿ, ಕರೆಂಟ್ ಬಿಲ್ ತಗೋರಿ, ಯಾವ್ದಾದ್ರು ತುಂಬಾ ಹೆಚ್ಚು ಕಡಿಮೆ ಆದ್ರು ನಾವು ತುಂಬ್ತಾ ಇದ್ದೀವಲ್ಲ. ಮತ್ತೆ ವರ್ಷಕ್ಕಿಂತ ಈ ವರ್ಷ ನಾವು ಮತ್ತೆ ಬಜೆಟ್ ನಲ್ಲಿ ಹೆಚ್ಚು ಅಮೌಂಟ್ ಬರ್ತಾ ಇದೆ, ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಹೋಗ್ತಾ ಇದೆ ನಮಗೆ ಕರ್ನಾಟಕಕ್ಕೆ. ಅದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ, ಹೆಂಗ ಸರ್ ಅದು? ಖಂಡಿತ. ಮತ್ತೆ ಅದನ್ನೆಲ್ಲ ಮುಚ್ಚಿಟ್ಟು ಇವ್ರು ಇವ್ರು ತಂಬಾಗಿ ಇವ್ರಿಗೆ ಮಾಡ್ಕೋತಾರೆ. ಇಲ್ಲಿ ನಾವು ಬಡವ್ರ ಮಂದಿ ಮಾಡ್ಬೇಕು. ಖಂಡಿತ. ಶ್ರೀಮಂತರು ಎಲ್ಲೇ ಬರುತ್ತೆ ಕೊಡ್ತಾರ, ಅವರು ದುಡ್ದಾಗ ಬರೋದಲ್ಲ. ಮತ್ತೆ ಯಾರು ಕೇಳಿಲ್ಲ. ಸಿದ್ದರಾಮಯ್ಯ ಹೇಳ್ತಾನೆ ನಾವು ಟಗರು, ಯಾವ ಟಗರ್ ಇವ್ರು? ಯಾವ ಟಗರ್ ಬಂದ್ರು? ಹಾಗಾದ್ರೆ ಮನೇಲಿ ಕಟ್ಟತ್ತಿಲ್ಲ ಟಗರು. ಅದೇ ಟಗರಿಗೆ ಒಂದ್ 2 ದಿವಸ ಮೇವು ಹಾಕ್ಲಿದ್ರೆ ಹಾಲು ಕೊಡ್ತಾರ ಇವು ಕುರಿಗಳ. ಅದೇ ಸರ್, ಅವ್ರು ದುಡಿಬೇಕು, ಕೊಡಬೇಕು. ನಮ್ ದುಡಿದ್ರ ನಗರದಲ್ಲೇ ಮತ್ತೆ ನಾವು ಜಾಸ್ತಿ ಕೊಟ್ಟು ಮತ್ತೆ ಮೈನ್ಸ್ ನಡೆಸಬೇಕು. ಖಂಡಿತ. ಎಲ್ಲ ಅಂದ್ರೆ ಹೆಂಗೆ ಸರ್? ಓಕೆ, ಧನ್ಯವಾದ ಸರ್. ಎಸ್, ಥ್ಯಾಂಕ್ ಯು. ಎಸ್, ಖಂಡಿತವಾಗಿಯೂ ಕೂಡ ಅವ್ರು ಹೇಳಿರೋ ಥರ ನಾವೇನು ಕೇಳಿಲ್ಲ, ಸರ್ಕಾರನೇ ಕೊಡ್ತು, ಈಗ ಸರ್ಕಾರನೇ ಕಿತ್ತುಕೊಳ್ತಾ ಇದೆ. ಒಂದು ಕೈಯಲ್ಲಿ ಕೊಡುವಂಥದ್ದು, ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವಂಥದ್ದು, ಇದು ತಮ್ಮ ರಾಜಕೀಯ ನಾಟಕ ಅಂತ ಹೇಳಿ. ಆ್ಯಂಡ್ ಸ್ಪೆಷಲ್ ನಾನು ಆಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೆ. ಸರ್ಕಾರಕ್ಕೆ ಸಾರಿಗೆ ಇಲಾಖೆ ಕೆಲವೊಂದು ಪ್ರಸ್ತಾವನೆಯ ಜೊತೆಯಾಗಿ ಪತ್ರವನ್ನು ನೀಡಿತ್ತು. ಸೊ ಇದಕ್ಕೆ ಸರ್ಕಾರದಿಂದಲೂ ಕೂಡ ಉತ್ತರ ಬರಬೇಕಲ್ವಾ? ಉತ್ತರ ಬಂದಿತ್ತು. ಯಾವ ಥರ ಉತ್ತರ ಗೊತ್ತಾ? ಸದರಿ ಸಾಲದ ಮೊತ್ತವನ್ನು ಸಾರಿಗೆ ಸಂಸ್ಥೆಗಳಿಂದಲೇ ಮರುಪಾವತಿಸತಕ್ಕದ್ದು. ಸದರಿ ಮೊತ್ತವನ್ನ ಆದ್ಯತೆಯ ಮೇರೆಗೆ, ಸರಿಯಾಗಿ ಗಮನಿಸಿಕೊಳ್ಳಿ, ಸದರಿ ಮೊತ್ತವನ್ನ ಆದ್ಯತೆಯ ಮೇರೆಗೆ ಇಂಧನ ಬಾಕಿ ಪಾವತಿಸಲು ಬಳಸಿಕೊಳ್ಳತಕ್ಕದ್ದು. 4 ಸಾರಿಗೆ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ KSRTC ನಿಗಮದಿಂದ ಕ್ರೋಢೀಕೃತ ಟೆಂಡರ್ ಅನ್ನು ಕರೆಯತಕ್ಕದ್ದು. ಸರಿಯಾಗಿ ಗಮನಿಸಿಕೊಳ್ಳಿ, ಸಾಲ ಏನೋ ಕೊಡ್ತೀವಿ ನಾವು, 2,000 ಕೋಟಿ ಸಾಲವನ್ನು ಕೇಳಿದ್ದೀರಾ, ಆ ಸಾಲವನ್ನು ಸರ್ಕಾರದ ವತಿಯಿಂದ ತಮಗೆ ಕೊಡ್ತೀವಿ. ಆದರೆ ಅಸಲು ಬಡ್ಡಿ ಎಲ್ಲ ಅದಕ್ಕೆ ಕಟ್ಟೋದಕ್ಕೆ ಬರೋದಿಲ್ಲ, ಅದೆಲ್ಲವನ್ನ ಕೂಡ ತಾವುಗಳೇ ಕಟ್ಟಬೇಕು. ಆ್ಯಂಡ್ ಅದರ ಜೊತೆಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ. ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಗೊತ್ತಾ? ಸದರಿ ಮೊತ್ತವನ್ನು ಆದ್ಯತೆಯ ಮೇರೆಗೆ
ಇಂಧನ ಬಾಕಿ ಪಾವತಿಸಲು ಬಳಸಿಕೊಳ್ಳತಕ್ಕದ್ದು. 2,000 ಕೋಟಿ ಕೊಡ್ತೀವಲ್ವಾ, ಅದರಲ್ಲಿ ಮೊದಲು ಫಸ್ಟ್ ಪ್ರಿಫರೆನ್ಸ್ ಫ್ಯೂಯಲ್ ಹಾಕಿಸಿದ್ದೀರಲ್ವಾ ಬಸ್ಗಳಿಗೆ, ಅದನ್ನು ಪೇ ಮಾಡಿ ಅಂತ ಹೇಳಿ ಸರ್ಕಾರನೇ ಹೇಳ್ತಾ ಇದೆ ಸಾರಿಗೆ ಇಲಾಖೆಗೆ. ಅರೆ, ಇಂಧನ ಹಾಕಿಸ್ಕೊಳ್ಳೋದಕ್ಕೂ ಕೂಡ ಹಣ ಇಲ್ವ ತಮ್ಮ ಹತ್ರ? ಅಷ್ಟು ಕೂಡ ಗತಿಗೆಟ್ಟಿದ್ಯಾ ಸರ್ಕಾರ? ಬಸ್ಗಳಿಗೆ ಫ್ಯೂಯಲ್ ಹಾಕೋದಕ್ಕೂ ಕೂಡ ಯೋಗ್ಯತೆ ಇಲ್ಲದಂತಹ ಮಟ್ಟಕ್ಕೆ ಬಂತ ಕರ್ನಾಟಕ. ಏನು ಉತ್ತರ ನೀಡ್ತಾ ಇದೆ ಆರ್ಥಿಕ ಇಲಾಖೆ, ಸರ್ಕಾರ? ಮೊದಲು ತಾವು ಸಾರಿಗೆ ಇಲಾಖೆಯವರು ತಮಗೆ ಕೊಟ್ಟಿರುವಂತಹ ಸಾಲದಲ್ಲಿ ಫ್ಯೂಯಲ್ಗೆ ಹಣ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ. ಆರ್ಥಿಕ ಇಲಾಖೆಯ ಪತ್ರ ಇದು, ಷರತ್ತು. ಸಾಲ ಕೊಡ್ತೀವಿ, ಅಸಲು ಬಡ್ಡಿ ಎಲ್ಲ ಕಟ್ಟೋದಕ್ಕಾಗೋದಿಲ್ಲ, ಅದೆಲ್ಲ ನೀವೇ ಕಟ್ಟಬೇಕು. ಸಾಲನೂ ಕೊಡ್ತೀವಿ, ಬಡ್ಡಿನೂ ನೀವೇ ಕಟ್ಟಿ, ಅಸಲು ನೀವೇ ಕಟ್ಟಿ, ಜೊತೆಗೆ ಕೊಟ್ಟಿರೋ ಸಾಲದಲ್ಲಿ ಮೊದಲು ಆ ಫ್ಯೂಯಲ್ ಅದೇನೋ ಬಾಕಿ ಇದೆಯಲ್ವ ಅದನ್ನು ಕಟ್ಟಬೇಡಿ ಅಂತ ಹೇಳಿ. ಯಾರದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡೋಕ್ಕೆ ಹೋದರೆ ಹಿಂಗೆ ಆಗೋದು. ಇದು ಕೇವಲ ಫಸ್ಟ್ ಸ್ಟೇಜ್ ಅಷ್ಟೇ, ಮುಂದೆ ಐತೆ ಮಾರಿ ಹಬ್ಬ. ಎಲ್ಲವನ್ನು ಕೂಡ ಡಿಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು ದೂರವಾಣಿ ಕರೆ ಇದೆ, ಐ ಥಿಂಕ್. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಎಲ್ಲಿಂದ? ನಾನು ಅರಸೀಕೆರೆಯಿಂದ ಮೋಹನ್ ಅಂತ. ಎಸ್, ಹೇಳಿ ಹೇಳಿ ಸರ್. ಸರ್, ಈಗ ಇದರಲ್ಲಿ KSRTC ಗೆ ಸರ್ಕಾರದವರು ಸಾಲ ತಗೊಳ್ಳಿ ಅಂತ ಹೇಳ್ತಾರೆ. ಈ KSRTC ಕೊಡ್ಬೇಕಾಗಿರೋ ದುಡ್ಡು ಇವ್ರು ಕೊಟ್ಬಿಟ್ರೆ ಸಾಕು. ಖಂಡಿತ. KSRTC ಏನ್ ಶಕ್ತಿ ಯೋಜನೆಗೆ ಇವರು ಟಿಕೆಟ್ ಹರಿದು ಕೊಟ್ಟಿದ್ದಾರೆ, ಅದಕ್ಕೆ ಶಕ್ತಿ ಯೋಜನೆಗೆ ಟಿಕೆಟ್ ಕೊಟ್ಟಿದಾರಲ್ಲ ಅದ್ರ ದುಡ್ಡು ಕೊಟ್ಬಿಟ್ರೆ ಸಾಕು ಸರ್ಕಾರದವರು. ಇವ್ರು ಸಾಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ. ಹಂಗಾಗಿ ಇವ್ರು ಎಲ್ಲಾವುದು ಪುಕ್ಸಟೆ ಅಂತ ಕೊಟ್ಬಿಟ್ಟು ನಮ್ಮ ಮೇಲೆ ಹೇಳೋದ್ರೆ ಹೆಂಗೆ ಸರ್ಕಾರ? ಯಾಕೆಂದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇರೋದು, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀವಿ 3.5 ಲಕ್ಷ. ಈ ವರ್ಷ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋದು 1.5 ಲಕ್ಷ ರೂಪಾಯಿ ಸಹ ಇದಕ್ ಬರುತ್ತೆ. ಯಾವ್ದಕ್ಕೆ? ಸ್ಟೇಟ್ ಗೌರ್ಮೆಂಟ್ಗೆ. ಇವ್ರು ಏನ್ ಮಾಡ್ತಾ ಇದಾರೆ? ನಮ್ಗೇನ್ ಸೌಲಭ್ಯ ಕೊಡ್ತಾ ಇದಾರೆ? ಟ್ಯಾಕ್ಸ್ ಕಟ್ಟೋರಿಗೆ ಯಾವುದೇ ಸವಲತ್ತು ಇಲ್ಲ. ಬರೀ ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಟ್ಯಾಕ್ಸ್ ಅಷ್ಟೇ. ನಾವು ಎಲ್ಲದಕ್ಕೂ GST ಕಟ್ಟಬೇಕು, ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು ಟ್ಯಾಕ್ಸ್ ಕಟ್ಟೋದು ನಾವು ಸರ್ಕಾರಕ್ಕೆ? ಬರೀ ಟ್ಯಾಕ್ಸ್ ಅಷ್ಟೇ ಕಟ್ತಾ ಇರೋದು ಅಷ್ಟೇ. ಖಂಡಿತ. ಇವ್ರು ಒಂದ್ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಅಭಿವೃದ್ಧಿ ಕಾರ್ಯ ಇಲ್ಲ, ನೀರ್ ಬರಲ್ಲ. ಏನ್ ಮಾಡುದು? ರಸ್ತೆ ಗುಡ್ಸೋರಿಲ್ಲ ಇವತ್ತು. ಖಂಡಿತ ಖಂಡಿತ. ಅರಸೀಕೆರೆಯಲ್ಲಿ ಕೊಳತ್ ನಾರ್ತಾ ಇದೆ ಕೆಲವು ಕಡೆ ಜಾಗದಲ್ಲಿ. ಅಭಿವೃದ್ಧಿ ಅನ್ನುವಂತಹ ಮಂತ್ರನೇ ಇಲ್ಲ, ಏನಿಲ್ಲ. ಅಭಿವೃದ್ಧಿ ಮಾಡ್ತಾನೆ ಇಲ್ಲ ಸರ್ಕಾರ. ಬರೀ ಗ್ಯಾರಂಟಿ, ಪುಕ್ಸಟೆ ಗ್ಯಾರಂಟಿ ಮೇಲೆ ಓಟ್ ತಗೋತಾ ಇದಾರೆ ಅಷ್ಟೇ. ಜಾತಿ ಅವ್ರ ಮೇಲೆ ಎತ್ಕಟ್ಟುದು, ಆ ಜಾತಿ ಈ ಜಾತಿ, ಈ ಜಾತಿ ಆ ಜಾತಿ ಎತ್ಕಟ್ಬಿಟ್ಟು ಓಟ್ ಹಾಕಿಸ್ಕೊಂಡು ಸುಮ್ಮನೆ ಕೂತಿರೋದು ಅಷ್ಟೇ, ಊಟದ ಕಾರಲ್ಲಿ ಓಡಾಡ್ಕೊಂಡು. ಡೆಫಿನೆಟ್ಲಿ ಖಂಡಿತ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್, ಆಗ ನಮ್ಮ ಕಥೆಯನ್ನು ಮುಂದುವರಿಸೋಣ. ಇನ್ನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರಾಜ್ಯ ಸರ್ಕಾರದ ಸ್ಟೋರಿ ಇದೆಯಲ್ವಾ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗೋಣ. ಈ 2,000 ಕೋಟಿ ಸಾಲದ ಒಂದು ಅಗ್ರಿಮೆಂಟ್ ಆಯಿತು. ಆರ್ಥಿಕ ಇಲಾಖೆ ಸಾರಿಗೆ ಇಲಾಖೆಗೆ ಒಂದು ಷರತ್ತನ್ನು ನೀಡುತ್ತೆ, ಮೊದಲು ಫ್ಯೂಯಲ್ ಚಾರ್ಜ್ ಏನಿದೆ ಅದನ್ನು ಪೇ ಮಾಡಿ ಅಂತ ಹೇಳಿ. ಈ 2,000 ಕೋಟಿ ಸಾಲ ಏನು ಕೊಡ್ತಲ್ಲ, ಅದನ್ನು ಒಂದೇ ಇಲಾಖೆಗಳಿಗೆ ಕೊಡೋದಿಲ್ಲ, 4 ಇಲಾಖೆಗಳಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡುತ್ತೆ. ಮೊದಲನೇದಾಗಿ KSRTC ನಿಗಮ ಏನಿದೆ, ಆ ನಿಗಮಕ್ಕೆ 623.80 ಕೋಟಿಯಷ್ಟು ಸಾಲವನ್ನು ನೀಡಲಾಗುತ್ತೆ ಅನ್ನುವಂತಹ ಷರತ್ತನ್ನು ನೀಡಿದ್ದಾರೆ. BMTCಗೆ 589.20 ಕೋಟಿ ಮತ್ತು NWKRTCಗೆ 646 ಸಾವಿರ ಕೋಟಿ ಆ್ಯಂಡ್ KKRTCಗೆ 141 ಕೋಟಿ. ಇವಿಷ್ಟು ಅಂದರೆ ಒಟ್ಟಾರೆಯಾಗಿ 4 ನಿಗಮಗಳನ್ನು ಟೋಟಲ್ ಮಾಡಿದರೆ 2,000 ಕೋಟಿ ಆಗುತ್ತೆ. 2,000 ಕೋಟಿ ಹಣವನ್ನು ನೀಡ್ತೇವೆ ಆ್ಯಂಡ್ 4 ನಿಗಮಗಳಿಗೆ ಇಂತಿಷ್ಟು ಅಂತ ಹೇಳಿ ಲೆಕ್ಕಾಚಾರವನ್ನು ಅವರೇ ಸ್ವತಃ ನೀಡಿದ್ದಾರೆ. ಬಟ್ ಸರ್ಕಾರದಿಂದ ಈ 4 ನಿಗಮಗಳಿಗೆ ಎಷ್ಟೆಲ್ಲ ಹಣ ಬಾಕಿ ಇದೆ ಗೊತ್ತಾ? ಎಷ್ಟು ಲಾಸಿಂದ ನಡೀತಾ ಇದೆ ಅನ್ನುವಂಥದ್ದು ಆ ಲೆಕ್ಕವನ್ನು ನೋಡೋದಾದರೆ, KSRTCಗೆ ಸರ್ಕಾರದಿಂದ ಬರಬೇಕಾದಂಥ ಹಣ ಅಥವಾ KSRTC ನಷ್ಟದಲ್ಲಿರುವಂಥ ಲೆಕ್ಕವನ್ನು ನೋಡ್ತಾ ಹೋದರೆ 1,500 ಕೋಟಿಯಷ್ಟು ನಷ್ಟದಲ್ಲಿದೆ KSRTC. BMTC 1,544 ಕೋಟಿಯಷ್ಟು ನಷ್ಟದಲ್ಲಿರುವಂಥದ್ದು. NWKRTC 1,386 ಕೋಟಿ, KKRTC 777 ಕೋಟಿಯಷ್ಟು ನಷ್ಟದಲ್ಲಿದೆ. ಒಟ್ಟಾರೆಯಾಗಿ 5,209 ಕೋಟಿಯಷ್ಟು ನಷ್ಟದಲ್ಲಿದೆ ಪ್ರತಿಯೊಂದು ನಿಗಮ. ಬಟ್ 2,000 ಕೋಟಿ ಸಾಲ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಒಬ್ಬ ವ್ಯಕ್ತಿಯನ್ನ ದಿವಾಳಿ ಮಾಡಿ ಆತನಿಂದ ಎಲ್ಲ ರೀತಿಯಲ್ಲೂ ಕೂಡ ನಾವು
ಸೌಲಭ್ಯವನ್ನು ಕೂಡ ಪಡ್ಕೊಂಡು ಆತ ಬೀದಿಗೆ ಬೀಳುವಂಥ ವೇಳೆಯಲ್ಲಿ ನಾವೇ ಸಾಲ ಕೊಟ್ಟು ಮತ್ತೆ ಅದನ್ನು ನಾವೇ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾವ ಥರ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ. 2,000 ಕೊಡ್ತೀವಿ, ಮೊದಲು ಹೋಗಿ ಅಲ್ಲಿ ಫ್ಯೂಯಲ್ ಬಾಕಿ ಇದೆ ಅದನ್ನು ಹೋಗಿ ಕಟ್ಟಿ, ಯಾಕೆ ತಮ್ಮ ಕಟ್ಟಬಾರ್ದ, ಸರ್ಕಾರ ಕಟ್ಟಬಾರ್ದು ಹೋಗಿ ಅದನ್ನು? ಎಷ್ಟು ಬಾಕಿ ಇದೆ? ಫ್ಯೂಯಲ್ ಬಾಕಿ 855 ಕೋಟಿ. ಮಾನ್ಯ ಸಿದ್ದರಾಮಯ್ಯನವರೇ, ಸಾರಿಗೆ ನಿಗಮಗಳಿಗೆ ಒಟ್ಟಾರೆಯಾಗಿ 5,500 ಕೋಟಿಯಷ್ಟು ಬಾಕಿ ಉಳಿಸಿದ್ದೀರಾ. ಬರೀ ಜುಜುಬಿ 866 ಕೋಟಿಯಷ್ಟು ಫ್ಯೂಯಲ್ ಚಾರ್ಜನ್ನು ಕಟ್ಟೋದಕ್ಕೆ ಆಗೋದಿಲ್ವ ಸರ್ಕಾರಕ್ಕೆ? ಅದನ್ನು ಕೂಡ 2,000 ರೂಪಾಯಿ 2,000 ಕೋಟಿಯಷ್ಟು ಸಾಲ ಕೊಟ್ಟು ಅದರಲ್ಲಿ ಕಟ್ಟಿ ಅಂತ ಹೇಳಿ ಷರತ್ತು ಹಾಕ್ತಿರಲ್ವ? ಇದು ಪ್ರಸ್ತುತ ರಾಜ್ಯ ಸರ್ಕಾರದ ವ್ಯವಸ್ಥೆ. ಬರ್ತೀನಿ ಇನ್ನೂ ಮುಂದೆ ಇನ್ನೂ ಅನೇಕ ವಿಚಾರಗಳನ್ನು ಕೂಡ ಒನ್ ಬೈ ಒನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ, ಹೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಶ್ರೀನಿವಾಸ್ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಎಸ್, ಹೇಳಿ ಸರ್. ಸರ್, ಈ ಸಿದ್ದರಾಮಯ್ಯ ಇದಾರಲ್ಲ ಸರ್, ಇವ್ರ ಮನೆಯಿಂದ ಆಚೆ ಕಳಿಸ್ಬೇಕು ಸರ್. ವಿಧಾನಸೌಧದಿಂದನೇ ಉಗಿದು ಆಚೆ ಕಳಿಸ್ಬೇಕು ಸರ್. ಯಾಕೆ ಅಂದ್ರೆ ಜನಗಳಿಗೆ ಅನುಕೂಲ ಮಾಡಕ್ ಬಂದಿದ್ದೀನಾ, ಅನಾನುಕೂಲ ಮಾಡಕ್ ಬಂದಿದ್ದೀನಾ, ಎಜುಕೇಶನ್ ಹುಡುಗರಿಗೆ ಹೆಲ್ಪ್ ಮಾಡಕ್ ಬಂದಿದ್ದಾರಾ, ಇಲ್ಲ ಬಡವರಿಗೆ ಹೆಲ್ಪ್ ಮಾಡಕ್ ಬಂದಿದ್ದಾರಾ, ಯಾವುದು ಅಂತ ಮೊದ್ಲು ಆ ಸರ್ಕಾರಕ್ಕೆ ಒಂದು ನೀತಿ ನಿಯಮ ಏನೂ ಇಲ್ಲ. ಜನಸಾಮಾನ್ಯರಿಗೆಲ್ಲ ಹೋಗ್ಲಿ, ನಾವು ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಟ್ಯಾಕ್ಸ್ ಕಟ್ತಾ ಇರೋದಕ್ಕೆ ಒಂದು ಮರ್ಯಾದೆ ಇದೆಯಾ ನಮಗೆ? ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದ್ಲು ರಿಸೈನ್ ಮಾಡಿ, ಇವ್ರ ಗೂಟಕ್ಕಾರ ಓಡಾಡಕ್ಕೆ ಕಾಸಿದೆ, ಮಸೀದಿ ಕೊಡಕ್ಕೆ 10,000 ಕೋಟಿ ಒಂದೇ ಸರಿ ಘೋಷಣೆ ಮಾಡ್ಬಿಟ್ಟ ಅಲ್ಲೆಲ್ಲ ಅವ್ರ ಅಪ್ಪಂದೇನೋ ಮನೆಯಿಂದ ತಂದನಂಗೆ. ಇಲ್ಲಿ ನಮ್ಮ ಜನ ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ಮನೆ ಮುಂದೆ ಕಸ ಹೊಡಿಯೋರಿಲ್ಲ. ಈ BBMP ಒಂದೇ ಒಂದು ರಸ್ತೆ ಕೂಡ ಒಂದು ಲೈಟ್ ಕೂಡ ಆಗ್ತಾ ಇಲ್ಲ. ಯಾರಾದ್ರೂ ಕೇಳಿದ್ರೆ ಟ್ಯಾಕ್ಸ್ ಎಷ್ಟು % ಜಾಸ್ತಿ ಮಾಡಿದಾನೆ ಸರ್? ಬ್ರ್ಯಾಂಡ್ ಬೆಂಗಳೂರು ಅಲ್ವಾ ಸರ್? ಬ್ರ್ಯಾಂಡ್ ಬೆಂಗಳೂರು ಸರ್, ಏನ್ ಬೆಂಗಳೂರು ತರ ಇದೆಯಾ ಸರ್? ಇವತ್ತು ಟಾರ್ ಹಾಕಿರ್ ನಾಳೆ ಕಿತ್ಕೊಂಡು ಹೋಗ್ತದೆ. ಎಷ್ಟು ಸಾವಿರ ಚಾಟಿ ಇದು ಕೋಲ್ಟ್ ಎಷ್ಟು ಸರಿ ಉಗ್ದಿದೆ ಸರ್ ಇವರಿಗೆ? ಗುಂಡಿ ಮುಚ್ಚಿದೀರಾ ನೀವು? 2,000 ಎಷ್ಟೋ ಸಾವಿರ ಗುಂಡಿಗಳು ಇದಾವೆ ಅಂತ ಹೇಳಿದ್ರಲ್ಲ, ಆ ಕೋರ್ಟ್ಗೂ ಮರ್ಯಾದೆ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ಇದೊಂದು ಸರ್ಕಾರನ ಸರ್ ಇದು? ಖಂಡಿತ ಖಂಡಿತ. ಇದು ಇವ್ರು ನಡೆಸ್ತಾರ ಹುಟ್ಟ. ನಾನು ಅದು DK ಶಿವಕುಮಾರ್ ಹೇಳ್ತಾ ಇರ್ತಾರೆ, ನಾನ್ ಹೇಳ್ದಂಗ್ ಕೇಳು, ನಾನ್ ಹೇಳ್ದಂಗ್ ಬಾ ನೀನ್ ಹಿಂದೆ, ನೀನ್ ಕೂತ್ಕೊಳ್ಳೋ. ಇದ ಮಂತ್ರಿಗಳಿಗೆ ಮರ್ಯಾದೆ ಕೊಡೋದು? ಇವ್ರದು 50 ವರ್ಷದಿಂದ ಸರ್ಕಾರ ನಡೆಸೋರಂತೆ ಇವರು. ಇವಾಗ ಸಿದ್ದರಾಮಯ್ಯ ಎಷ್ಟೇ ಸಾರ್ ನಡೆಸಿರೋದು? ಅದೇನೋ ಬಜೆಟ್ ಮಾಡಿದೀನಿ ನಾನು 16ನೇ ಸರಿ ಏನೋ ಅಂತ ಬರ್ಕಂತವನಲ್ಲ ಮುಂದೆ. 16 ಸರಿ ನಾನು ಬಜೆಟ್ ಮಾಡಿ ನಾನು ಕೋಲು ಇಕ್ಕೊಂಡು 2 ಕೊಂಬಿಕ್ಕೊಂಡು ಓಡಾಡ್ತಿದ್ದೀನಿ ಅಂತನಲ್ಲ. ಇದೇನೇ ಸರ್ ಮಾಡ್ತಾ ಇರೋದು? ಇದು ಸಾರ್ವಜನಿಕರಿಗೆ ನಮ್ಮ ದುಡ್ಡು ತಗೊಂಡು ನಮ್ಮ ಜೋಬಲ್ಲಿ ಇವಾಗಲೇ ಹಾಲಿನ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಇದ್ದಾರೆ. ಸರ್ ಬಡವರಿಗೆ ಹೆಂಗೆ ಸರ್ ಬದುಕೋದು? ಮಧ್ಯಮ ಹೋಗಿದ್ರು ಹೇಗ್ ಹೋಗ್ಲಿ? ಇವರು ಕಾರ್ಮಿಕರಿಗೆ ಏನಾದ್ರು ಒಳ್ಳೇದ್ ಮಾಡಿದಾರ? ಹೋಗ್ಲಿ, ಶಕ್ತಿ ಸೌದಿ ಕೊಟ್ಟಿದಾರಲ್ಲ, ಅವ್ರಿಗಾದ್ರೂ ಸಂಬಳ ಕೊಡ್ತಾ ಇದಾರ ಕರೆಕ್ಟ್ ಆಗಿ? ಅದು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಫ್ರೀ ಅಂತ ಯಾಕೆ ಸರ್ ಮಾಡ್ಬೇಕು? ಅಲ್ವಾ ಸರ್? ಖಂಡಿತ ಖಂಡಿತ ಸರ್, ಖಂಡಿತ. ದಿನ ಬೆಳಗ್ಗೆ ಇದ್ರೆ ರಾತ್ರಿ ಆಗಲು ಟಿಕೆಟ್ ಹಂಚ್ಬಿಟ್ಟು ದುಡ್ಡು ಕೊಡ್ತಾ ಇದ್ರಲ್ಲ, 3 ತಿಂಗಳಾದ್ರೂ ಸಂಬಳ ಹಾಕಿಲ್ವಲ್ಲಿ ಸರ್? ಹಳೆ ಬಸ್ಗಳೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಹೊಸ ಬಸ್ಗಳು ಓಡಾಡ್ತಾವೆ. ಅದು ಹೋಗ್ಬಿಟ್ಟ ಅಂದ್ರೆ ಇನ್ನು ನಾವು ಈ ಕರ್ನಾಟಕ ಮುಚ್ಚಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇವ್ರು ವಿಧಾನಸೌಧ ಮಾರ್ಕೊಂಡು ಹೋಗ್ತಾರೆ ಅಷ್ಟೇ ಅವರು. ಖಂಡಿತ. ಆಲ್ರೆಡಿ ಹಿಮಾಚಲ ಪ್ರದೇಶನೇ ಇದೆ ಉದಾಹರಣೆಗೆ. ಹಿಮಾಚಲ ಪ್ರದೇಶ ಆಗಿದೆ, ಎಲ್ಲ ಬೇರೆ ಕಂಟ್ರಿ ತಗೊಂಡ್ರು, ಈಗ ಕೇರಳನೂ ಆಗಿದೆ ಅಲ್ವಾ ಸರ್? ಖಂಡಿತ ಖಂಡಿತ ಸರ್. ನಾವು ಅದೇ ಉದಾಹರಣೆಗಳಿವೆ. ಈ ತರ ಮಾಡಿದ್ರೆ ಏನ್ ಸರ್ ನಮ್ ದೇಶ ಉದ್ಧಾರ ಆಗ್ತದ ಸರ್? ಏನ್ ಮಾಡಕ್ ಆಗುತ್ತೆ ಸರ್ ಇವರಿಂದ? ನಾನು 16ನೇ ಸಾರಿ ಬಜೆಟ್ ಮಾಡಿದ್ದೀನಿ ನಾನು. 16ನೇ ಸಾರಿ ನಾನು, ಏನ್ರಿ ನಿಮಗ್ ಅಕ್ಕಿ ಬೇಡವನ್ರಿ? ಏನ್ರಿ ನಿಮಗೆ ಕರೆಂಟ್ ಬೇಡವನ್ರಿ? ಏನ್ರಿ ಅಂತ ಏನು ಸರ್ಕಾರ ಬರತಕ ಕೂತ್ಕೊಂಡು ಹೇಳ್ಬಿಟ್ಟು ಇವತ್ತು ಖಾಲಿ ಜಾಬ್ ತೋರಿಸ್ತೀಯಲ್ಲ ನನ್ನ ಹತ್ರ ಏನು ಅಂತ. ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ ಸರ್?
ಓಕೆ ಓಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ತರ ಎಲ್ಲ ನೀವು ನಾವು ಸಾರ್ವಜನಿಕರ ಹಣನ ಲೂಟಿ ಮಾಡ್ಕೊಂಡು ಅದ್ಯಾವ್ದೋ ಇದು ಸಮ್ಮೇಳನ ಈಗ ಇದು ಮಾಡ್ತೀನಿ ಅಂತ ಹೇಳ್ತೀರಾ, ಅದೆಷ್ಟೋ 1,000 ಕೋಟಿ ನಮ್ ದುಡ್ಡು ತಗೊಂಡೋಗಿ ಓಕೆ 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 ಎಸ್, ಅನೇಕ ವಿಚಾರಗಳನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಹೋದ್ರು. ನಾನು ಆಗತಾನೆ ಹೇಳಿರೋ ಥರ ಸಾಲದ ವಿಚಾರಗಳು ಮೊದಲಾಗಿ ಬಂತು. ಈ ಪ್ರಸ್ತಾವನೆ ಸರ್ಕಾರಕ್ಕೆ ಮೊದಲಾಗಿ ಬಂದಿತ್ತು, ಅದಕ್ಕೆ ಸರ್ಕಾರದಿಂದ ಉತ್ತರನೂ ಹೋಯಿತು, ಇಂತಿಷ್ಟು ಸಾಲಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ. ಈ ಪ್ರಸ್ತಾವನೆಯಲ್ಲೂ ಕೂಡ ಒಪ್ಪಿಕೊಳ್ಳದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ದರ ಏರಿಕೆ ಆಗಲೇಬೇಕು ಅನ್ನುವಂತಹ ವಿಚಾರಗಳು ಕೂಡ ಬಂತು. 15% ದರ ಏರಿಕೆ ಆಗಬೇಕು ಅನ್ನುವಂಥ ನಿರ್ಧಾರ ಇವತ್ತು ಸಚಿವ ಸಂಪುಟದಲ್ಲಿ ಬಂದಿರುವಂಥದ್ದು. ಬಟ್ ದರ ಏರಿಕೆ ಯಾಕೆ ಆಗಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಟ್ಟಾಗ ಸರ್ಕಾರದಿಂದ ಕೆಲವೊಂದು ಉತ್ತರಗಳು ಕೂಡ ಬಂದಿದೆ. ಅವರು ನಿಗಮಗಳಿಂದ ನಮಗೆ ಪ್ರಸ್ತಾವನೆ ಬಂತು, ನಾವು ಅದನ್ನು ಒಪ್ಪಿಕೊಂಡು ಯಾಕೆ ದರ ಏರಿಕೆ ಮಾಡಿದ್ದೀವಿ ಅನ್ನುವಂಥ ಕೆಲವೊಂದು ಪಾಯಿಂಟ್ಗಳಿದೆ. ಮೊದಲಾಗಿ ಅದನ್ನು ನೋಡ್ಕೊಂಡು ಬರೋಣ. ಸೊ ಎರಡನೇ ಪಾಯಿಂಟನ್ನು ಒಂದು ಬಾರಿ ತೋರಿಸೋಣ. ಬಸ್ ದರ ಏರಿಕೆ ಆಗೋದಕ್ಕೆ ಪ್ರಮುಖ ಕಾರಣಗಳು BMTCಯಲ್ಲಿ ಕಳೆದ 10 ವರ್ಷ ಹಿಂದಿನ ದರವೇ ಇದೆ. BMTCಯಲ್ಲಿ ಕಳೆದ 10 ವರ್ಷಗಳಿಂದ ಯಾವುದೇ ದರ ಏರಿಕೆ ಆಗಿಲ್ಲ. ಇತರೆ ನಿಗಮಗಳಲ್ಲಿ ಇನ್ನು ಉಳಿದ 3 ನಿಗಮಗಳಲ್ಲಿ 5 ವರ್ಷ ಹಿಂದೆ ಒಮ್ಮೆ ದರ ಹೆಚ್ಚಳ ಆಗಿದೆ. ಅದರ ನಂತರ ಯಾವುದೇ ದರ ಹೆಚ್ಚಳ ಆಗಿಲ್ಲ ಅನ್ನುವಂಥ ರೀಸನ್ ಅನ್ನ ನೀಡ್ತಾ ಇರುವಂಥದ್ದು ಸರ್ಕಾರ. ಅಂದ್ರೆ ಇದು ಶಕ್ತಿ ಯೋಜನೆಯಿಂದ ದರ ಏರಿಕೆ ಆಗಿರುವಂಥದ್ದಲ್ಲ. 10 ವರ್ಷ ಆಯಿತು KSRTCಯಲ್ಲಿ BMTCಯಲ್ಲಿ ದರ ಏರಿಕೆ ಆಗಿ. ಆವಾಗ ಡೀಸೆಲ್ ಬೆಲೆ 55 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗಿದೆ. ಸೊ ರೈಸ್ ಮಾಡಲೇಬೇಕು. ಇತರ ನಿಗಮದಲ್ಲಿ ದರ ಏರಿಸಿದಾಗ 75 ಇತ್ತು ಡೀಸೆಲ್ ಬೆಲೆ, ಈಗ 90 ಆಗಿದೆ. ಸೊ ದರ ಏರಿಕೆ ಆಗಬೇಕು, ಆ ಕಾರಣಕ್ಕೋಸ್ಕರ ದರ ಏರಿಕೆ ಆಗ್ತಾ ಇದೆ. ಅದನ್ನು ಬಿಟ್ಟು ವಿಪಕ್ಷದವರು ಹೇಳೋ ಥರ ಇದು ಶಕ್ತಿ ಯೋಜನೆ ಎಫೆಕ್ಟ್ ಅಲ್ಲ ಅನ್ನುವಂಥದ್ದ ಸಮರ್ಥನೆಯನ್ನು ಈಗಾಗಲೇ ಕಾಂಗ್ರೆಸ್ ಮಾಡಿಕೊಳ್ತಾ ಇರುವಂಥದ್ದು. ಈಗ ಪ್ರಸ್ತುತ 89ರಿಂದ 90 ರೂಪಾಯಿ ತಲುಪಿದೆ ಡೀಸೆಲ್ ಬೆಲೆ. ಸೊ ಹಾಗಾಗಿ ಬಸ್ ದರವನ್ನು ಏರಿಕೆ ಮಾಡಿದ್ದೇವೆ ಅನ್ನುವಂತಹ ಸಮರ್ಥನೆ. ಇದಲ್ಲದೆ ಹಿಂದೆ ಪ್ರತಿದಿನ ಇಂಧನಕ್ಕೆ 9.16 ಕೋಟಿಯಷ್ಟು ಖರ್ಚಾಗ್ತಾ ಇತ್ತು. ಆದರೆ ಈಗ ಪ್ರತಿದಿನ 13.21 ಕೋಟಿ ಖರ್ಚಾಗ್ತಾ ಇದೆ. ಇದು ಒಂದು ಆನ್ಸರ ನನ್ನ ಪ್ರಕಾರ. ಶೇಮ್. ಈ ಹಿಂದೆ 9.16 ಕೋಟಿ ಅಂತೆ, ಈಗ 13 ಅಂತೆ. ಏನು ನಿಮ್ಮ ಬೊಕ್ಕಸಕ್ಕೆ ಬೇರೆ ಹಣನೇ ಬರ್ತಾ ಇಲ್ವಾ? ಟ್ಯಾಕ್ಸ್ ಕೂಡ ಜಾಸ್ತಿ ಆಗಿದೆ ಸರ್, ಹಾಲಿನ ದರ ಜಾಸ್ತಿ ಆಗಿದೆ. ಅದು ಹೇಳ್ಬೋದಲ್ವಾ? ಮುಂಚೆ 100 ಕೋಟಿ ಬರ್ತಾ ಇತ್ತು, ಈಗ 200 ಕೋಟಿ ನಮಗೆ ಸಂಗ್ರಹ ಆಗ್ತದೆ. ಅದು ಯಾಕೆ ಹೇಳ್ತಾ ಇಲ್ಲ? ಈಗ ಮಾತ್ರ ನಿತ್ಯ 4 ಕೋಟಿ ನಷ್ಟ ಅನುಭವಿಸ್ತಾ ಇದೆ ಇಲಾಖೆಗಳು. ಮಾಸಿಕವಾಗಿ 54.23 ಕೋಟಿ ಹೆಚ್ಚುವರಿ ಹೊರೆ ಆಗ್ತಾ ಇದೆ ಅನ್ನುವಂಥ ರೀಸನ್. ಮತ್ತು ಸ್ಪೆಷಲಿ ಈ ಒಂದು ಪಾಯಿಂಟ್ ಅನ್ನು ಗಮನಿಸೋದಾದ್ರೆ, ದರ ಏರಿಕೆಯಿಂದ 1,000 ಕೋಟಿ ಸಂಗ್ರಹ ಆಗುತ್ತೆ. ಸಾರಿಗೆ ಸಂಸ್ಥೆಗಳ ಉಳಿವಿಗಾಗಿ ದರ ಏರಿಕೆ ಮಾಡ್ತಾ ಇದ್ದೀವಿ. 1ನೇ ಕ್ಲಾಸ್ ಮಕ್ಕಳಿಗೂ ಅರ್ಥ ಆಗುತ್ತೆ ಈ ಲೆಕ್ಕ. 15% ಹಾಲಿಗೆ ಒಟ್ಟಾರೆಯಾಗಿ ದರ ಏರಿಕೆ, ಇರೋಬರ ದಿನನಿತ್ಯದ ವಸ್ತುಗೆ ದರ ಏರಿಕೆ ಮಾಡಿದರೆ 1,000 ಕೋಟಿ ಅಲ್ಲದೆ ಇನ್ನೇನು 3 ರೂಪಾಯಿ ಹೆಚ್ಚುವರಿ ಆಗುತ್ತೆ ತಮಗೆ. ಡೆಫಿನೆಟ್ಲಿ ಸಂಗ್ರಹ ಆಗುತ್ತೀರಿ 1,000 ಕೋಟಿ. 5,000 ಕೋಟಿ ಸಾಲ ಹಿನ್ನೆಲೆ ದರ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು ಮತ್ತು ಸಮರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಹೇಳಬೇಕು ಅಂತ ಏನಿಲ್ಲ 5,000 ಕೋಟಿ ಸಾಲದಲ್ಲಿದ್ದೀವಿ ಅಂತ ಹೇಳಿ. ಡೆಫಿನೆಟ್ಲಿ ಗೊತ್ತಿರುವಂಥ ವಿಚಾರ. ಯಾವ ಇಲಾಖೆಗೆ ತಾವು ಸಾಲ ಹೊರಗೇನು ಹೊರಿಸಲಿಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ಸಾಲ. 15% ಹೆಚ್ಚುವರಿ ಮಾಡೋದ್ರಿಂದ 1,000 ಕೋಟಿಯಷ್ಟು ಹಣ ಗಳಿಕೆಯಾಗುತ್ತೆ ಅನ್ನುವಂತಹ ಉತ್ತರ. ಬೆಲೆ ಏರಿಕೆ ಮಾಡಿರುವಂತಹ ಸಂದರ್ಭದಲ್ಲಿ ಸಂಗ್ರಹ ಆಗುವಂಥದ್ದು ಅದು ನಿಶ್ಚಿತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಈಗ ಇರುವಂಥದ್ದು ಇಲಾಖೆಗಳಿಗೆ ಅನೇಕ ದಿವಸಗಳಿಂದ ಪೇಮೆಂಟ್ ಆಗಿಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ. ಒಂದು ಬಾರಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂತಹ KSRTC ಅಥವಾ ಈ ಸರ್ಕಾರಿ ಬಸ್ಗಳನ್ನೊಮ್ಮೆ ಗಮನಿಸಿ. ಅಶ್ವಮೇಧ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ರಾಜಹಂಸ ಆಗಿರ್ಬೋದು, ಐರಾವತ ಆಗಿರ್ಬೋದು, ಆ್ಯಂಡ್ ನೈಟ್ ಸ್ಲೀಪರ್ಗಳು ಕೂಡ ಇವೆ. ಇವಿಷ್ಟು 4 ತಗೊಳ್ಳೋಣ. ಐರಾವತ, ರಾಜಹಂಸ, ಅಶ್ವಮೇಧ, ಸಾರಿಗೆ. ಬರೀ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿ ಆತ ನಿರ್ವಹಿಸ್ತಾ ಇರ್ತಾನೆ ಇಡೀ ಬಸ್ಸನ್ನು. ಡ್ರೈವರ್ ಕೂಡ ಅವನೇ, ಕಂಡಕ್ಟರ್ ಕೂಡ ಅವನೇ. ಪ್ರತ್ಯಕ್ಷವಾಗಿ ನಾನೇ ಕೇಳಿರುವಂಥ ವಿಚಾರ ರೀ. ಯಾಕೆ ಸರ್ ಒಬ್ಬರೇ ದುಡಿತಾ ಇದ್ದೀರಾ, ಕಂಡಕ್ಟರ್ ಇಲ್ವಾ ಅಂತ ಕೇಳಿದ್ದಕ್ಕೆ, ಸಂಬಳ ಯಾರು ಕೊಡ್ತಾರೆ ಸರ್, ಸಂಬಳ ಬೇಕಲ್ವ ಸರ್ಕಾರದಲ್ಲಿ, ಅದಕ್ಕೋಸ್ಕರ ಸರ್ಕಾರದ ಒಂದು ಮೆಗಾ ಸ್ಕೀಮ್. ಒಬ್ಬನೇ ಡ್ರೈವರ್, ಅವನೇ ಕಂಡಕ್ಟರ್, ಅವನೇ ಕ್ಲೀನರ್, ಅವನೇ ಇಲ್ಲ
ನಿರ್ವಾಹಕನು ಅವನೇ, ಚಾಲಕನು ಅವನೇ. ಮತ್ತೆಲ್ಲಿಗೆ ರೀ? ಇರೋ ಬರೋ ಸಿಬ್ಬಂದಿಗಳ ಹೊಟ್ಟೆಗೆ ಹೊಡೆದಿರುವಂಥದ್ದು ಆಲ್ರೆಡಿ ಆಗಿದೆ ತಮ್ಮ ಕಡೆಯಿಂದ. ಎಷ್ಟೋ ಜನ ಕೆಲಸ ಇಲ್ಲದೆ ಈ ಅನೇಕ ಡ್ರೈವರ್ಗಳು ಹೇಳ್ತಾ ಇದ್ರು, ನಾವು ಮನೆಯಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತೀವಿ ಯಾವಾಗ ನಮಗೆ ಡ್ಯೂಟಿ ಹಾಕ್ತಾರೆ ಅಂತ ಹೇಳಿ. ಮುಂಚೆ ಎಲ್ಲ ನಾವು ಡ್ಯೂಟಿ ಸಿಕ್ಕಿದ್ರೆ ಹೆದರ್ತಾ ಇದ್ವಿ. ಅಂದರೆ ಒಮ್ಮೆ ಬಸ್ ಹಾಕಿದರೆ ನಾವು 1 ವಾರ ಕಳೆದು ಬರಬೇಕು, ಅಥವಾ ರಜೆ ಸಿಗಲಿಲ್ಲ ಅಂತ ಹೇಳಿದರೆ 2 ವಾರ 1 ತಿಂಗಳೆಲ್ಲ ಕಳೆದು ಮನೆಗೆ ಬರಬೇಕು. ಬಟ್ ಈಗ ಹಾಗಲ್ಲ. ಈಗ ಯಾವಾಗ ಡ್ಯೂಟಿ ಸಿಗುತ್ತೆ ಅಂತ ಹೇಳಿ ನಾವು ಮೊಬೈಲ್ ಇಟ್ಕೊಂಡು ಕಾಯ್ತಾ ಇರ್ತೀವಿ, ಯಾವಾಗ ಕಾಲ್ ಮಾಡ್ತಾರೆ, ನಮ್ಮನ್ನು ಯಾವಾಗ ಡ್ಯೂಟಿ ಕರೀತಾರೆ ಅಂತ ಹೇಳಿ. ಡ್ಯೂಟಿನೇ ಸಿಗ್ತಾ ಇಲ್ಲ. ಪ್ರತಿಯೊಂದು ಬಸ್ಗಳಿಗೂ ಕೂಡ ಒಬ್ಬನೇ ಒಬ್ಬ ಸಿಬ್ಬಂದಿ, ಆತನೇ ಡ್ರೈವರ್, ಆತನೇ ಕಂಡಕ್ಟರ್. ಇದು ಪ್ರಸ್ತುತ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಬೇರೆ ಅನೇಕ ಕಡೆಗಳಲ್ಲಿ ಅನೇಕ ಸಮಸ್ಯೆಗಳಿದೆ. ಆ್ಯಂಡ್ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೀರಲ್ವಾ, ಆತನಿಗಾದರೂ ತಿಂಗಳಿಗೆ ಸರಿಯಾಗಿ ಹಣ ಬರ್ತಾ ಇದೆಯಾ? ಇಲ್ಲ. ಆತನಿಗೂ ತಿಂಗಳಿಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ. ಆ ಒಂದು ಲೆಕ್ಕಾಚಾರವನ್ನು ಗಮನಿಸೋದಾದರೆ, 4 ಸಾರಿಗೆ ನಿಗಮಗಳ ಮೇಲಿನ ಹೊಣೆಗಾರಿಕೆಯನ್ನು, ಸರ್ಕಾರದ ಹೊಣೆಗಾರಿಕೆಯನ್ನು ಗಮನಿಸೋದಾದರೆ, ಭವಿಷ್ಯ ನಿಧಿ ಹಣ ಸರ್ಕಾರದಿಂದ ಬಂದಿರುವಂಥ ಒಂದು ಅಪ್ಡೇಟ್ ಇದು. ಭವಿಷ್ಯ ನಿಧಿಯ ಹಣ ಬಾಕಿ ಉಳಿಸಿರುವಂಥದ್ದು ಸರ್ಕಾರ ಸಾರಿಗೆ ನಿಗಮಕ್ಕೆ ಇಲ್ಲಿಯ ತನಕ ಬಾಕಿ ಉಳಿಸಿರುವಂತಹ ಡಿಟೇಲ್ ಅನ್ನು ಹೇಳ್ತಾ ಇದ್ದೀನಿ. ಭವಿಷ್ಯ ನಿಧಿಗೋಸ್ಕರ ಅಂದರೆ PF ಹಣ ಏನು ಹೇಳ್ತೀವಿ, ಮೊನ್ನೆಯಷ್ಟೇ 30-31ನೇ ತಾರೀಕಿಗೆ ರಾಜ್ಯದಾದ್ಯಂತ ಸಾರಿಗೆ ಇಲಾಖೆಗಳು ಮುಷ್ಕರಕ್ಕೆ ಮುಂದಾಗಿತ್ತಲ್ವ. ಇದೇ ಒಂದು ರೀಸನ್ಗೆ 2994 ಕೋಟಿಯಷ್ಟು 2994 ಕೋಟಿಯಷ್ಟು ಬಾಕಿ ಉಳಿಸಿವೆ ಸರ್ಕಾರ. ಇನ್ನೂ ಕೂಡ ಭವಿಷ್ಯ ನಿಧಿ ಹಣ ಕೊಡಲಿಲ್ಲ. ನಿವೃತ್ತ ನೌಕರರ ಬಾಕಿ, ಕೆಲಸದಿಂದ ನಿವೃತ್ತರಾಗಿದ್ದಾರೆ, ಆದರೆ ಅವರಿಗೂ ಕೂಡ ಬಾಕಿ ಹಿಡಿದೆ 625 ಕೋಟಿ. ಜೀವನ ಪೂರ್ತಿ ಕಷ್ಟಪಟ್ಟು ಸರ್ಕಾರಕ್ಕೋಸ್ಕರ ಸರ್ಕಾರದ ಸಿಬ್ಬಂದಿಗಳಾಗಿ ದುಡಿದ್ರೂ ಕೂಡ ಅವರಿಗೂ ಕೂಡ 625 ಕೋಟಿಯಷ್ಟು ಬಾಕಿ ಇದೆ. ಹಾಲಿ ನೌಕರರ ಬಾಕಿ, ಪ್ರಸ್ತುತ ಪ್ರೆಸೆಂಟಲ್ಲಿ ಇರುವಂತಹ ನೌಕರರು 314 ಕೋಟಿ. ಇಂಧನ ಸರಬರಾಜು ಬಾಕಿ, ಆಗ ಹೇಳಿದ್ನಲ್ವಾ, ಫ್ಯೂಯಲ್ ಹಾಕೋದಕ್ಕೂ ಹಣ ಇಲ್ಲ ರಾಜ್ಯ ಸರ್ಕಾರದ ಹತ್ರ, 855 ಕೋಟಿ. ಇತರೆ ಬಾಕಿಗಳು, ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ಬೇರೆ ಮೇಂಟೆನೆನ್ಸ್ಗೋಸ್ಕರ 883 ಕೋಟಿ. ಮತ್ತು ಸಾಲದ ಇಂಟ್ರೆಸ್ಟ್ ಅಥವಾ ಸಾಲ ಏನು ಪೆಂಡಿಂಗ್ ಉಳಿದಿವೆ, ಅಸಲು ಮತ್ತು ಬಡ್ಡಿ 799 ಕೋಟಿ. ಒಟ್ಟಾರೆಯಾಗಿ 6468 ಕೋಟಿಯಷ್ಟು ಸಾಲ ಪ್ರಸ್ತುತ ಸರ್ಕಾರದಿಂದ ಇರುವಂಥದ್ದು. ಈ ಹಣವನ್ನು ಯಾರು ಪೇ ಮಾಡ್ತಾರೆ, ಯಾವಾಗ ಪೇ ಮಾಡ್ತಾರೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಹೇಳುತ್ತೆ ಈ ಹಿಂದಿನ ಸರ್ಕಾರ ಪೆಂಡಿಂಗ್ ಉಳಿಸಿವೆ, ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇದೊಂದು ಉತ್ತರನ? ನಿಮ್ಮ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತವೆ ರೀ, ಅಥವಾ ಬುಡ ಗಟ್ಟಿಲ್ಲ ಅಂತ ಹೇಳಿದ್ರೆ 1 ವರ್ಷದಲ್ಲೇ ಬಿದ್ದು ಹೋಗುತ್ತೆ. ಹಾಗಂತ ಅನೇಕ ವರ್ಷಗಳಿಂದ ದುಡಿತಾ ಇರುವಂಥ ನೌಕರರ ಪರಿಸ್ಥಿತಿ ಏನ್ರಿ? ನಿಮ್ಮ ಸರ್ಕಾರ ಇನ್ನೊಂದು ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತೆ, ಇನ್ನೊಂದು ಸರ್ಕಾರ ನಿಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತೆ. ಕಳೆದ 50 ವರ್ಷಗಳಿಂದ ದುಡಿಮೆ ಮಾಡ್ತಾ ಬಂದಂಥ ನೌಕರರ ಪರಿಸ್ಥಿತಿ ಏನು? ಅವರಿಗೆ ಭವಿಷ್ಯ ನಿಧಿ ಇಲ್ಲ, ನಿವೃತ್ತರಾಗಿರುವಂಥ ನೌಕರರಿಗೂ ಕೂಡ ಬಾಕಿ ಹಣ ಇಲ್ಲ, ಪ್ರಸ್ತುತ ದುಡಿಯುವಂಥವರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಹಣನೇ ಇಲ್ಲ. ಸಾರಿಗೆ ಇವತ್ತಿಗೂ ಕೂಡ ಇರೋದ್ರಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟ್ ಆಗ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಇನ್ಕಮ್ ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದು ದೂರವಾಣಿ ಕರೆ ಇದೆ, ಮತ್ತೆ ಇನ್ನಷ್ಟು ಅಪ್ಡೇಟ್ ಕೊಡೋಣ. ಹಲೋ ಹಲೋ, ನಮಸ್ತೆ, ಹೇಳಿ ಸರ್. ಸರ್ ನೋಡಿ, ಸಬ್ಸಿಡಿ ಏಜೆನ್ಸಿ ಸ್ಟಾರ್ಟ್ ಆಗೋದು ಮುಂಚೆ ಲಾಸ್ ಅಲ್ಲಿ ಇತ್ತು ಸಾರಿಗೆ ಇಲಾಖೆ. ಸಬ್ಸಿಡಿ ಏಜೆನ್ಸಿ ಲಾಸ್ ಅಲ್ಲಿ ಇತ್ತು, ಆದ್ರೂ ಈ ಸರ್ಕಾರ ಗಮನ ಕೊಟ್ಟಿಲ್ಲ. ನಾವು ಸಬ್ಸಿಡಿ ಇದು ಕೊಡಬಾರ್ದಂತೆ, ಎಷ್ಟು ಜನ ಖಾಲಿಯಾಗಿ ಉಳಿದಾರೆ ನೋಡಿ. ಆ ಪಾಪ ಕೆಲಸ ಮಾಡುವವರ, ಮನೆಯಲ್ಲಿ ಜೀವನ ಮಾಡುವವರು. ಖಂಡಿತ ಆಲ್ರೆಡಿ ಗಾಯ ಆಗಿತ್ತು, ಅದರ ಮೇಲೆ ಮತ್ತೆ ಬರೆ ಹಿಡಿದಿದ್ದಾರೆ ಅಂತ. ಈಗ ನೋಡಿ, ಅವ್ರ ಹತ್ರ ಇವರೇ ಹಣ ಕೊಡುದು, ಮತ್ತೆ ಇವರೇ ಬಡ್ಡಿ ಇಸ್ಕೊಳ್ಳುದು. ಅದು ಎಂತ ಅರ್ಥ ಉಂಟು ಅದಕ್ಕೆ? ಮಾಡುದೊಂದು ಕೆಲಸ ಮಾಡಿ ಅಲ್ಲ, ಇಲ್ಲದ್ರೆ ಒಂದು ನೋಡಿ ಆ ಕೆಲಸ. ಈಗ ಇಲ್ಲಿ 100 ಜನಕ್ಕೆ ಇಲ್ಲಿ ಫ್ರೀ ಕೊಟ್ಟು ಅಲ್ಲಿ 100 ಜನನ್ನು ಅಲ್ಲಿ ಉಪವಾಸಿಸ್ತಾರೆ ಮನೆಯಲ್ಲಿ ಆ ಕೆಲಸ ಮಾಡುವವರು. ಖಂಡಿತ
ಇಂತೆಲ್ಲ ಬೇಕಾ? ಒಂದು ಸರ್ಕಾರ ನಡೆಸುವ ರೀತಿ ಬೇಕು. ಮತ್ತೆ ನಮ್ಮ ರಾಜ್ಯದ ಹಣ ಬೇರೆ ರಾಜ್ಯಕ್ಕೆ ಹೋಗ್ತದಂತೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಎಷ್ಟು ಹಣ ಇಲ್ಲಿ ಇದಾಗ್ತಾ ಉಂಟು, ಹಣ ಕಾಣ್ತಾ ಇಲ್ಲ, ಹಣ ಇಲ್ಲ, ಯಾವ್ದು ಅಭಿವೃದ್ಧಿ ಇಲ್ಲ, ಯಾವ್ದು ಇಲ್ಲ. ಖಂಡಿತ ಬೇರೆ ರಾಜ್ಯಕ್ಕೆ ಮನೆ ಕಟ್ಟೋದಕ್ಕೆ ನಮ್ಮ ರಾಜ್ಯದಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಪತ್ರ ಬರೆದು ಕೇಳ್ತಾರೆ, ಹಣ ಸಾಕ. ಇಲ್ಲಿ ಏನಿಲ್ಲ, ಇಲ್ಲಿ ಏನು ಕೆಲಸ ಇಲ್ಲ. ಈ ಬೇರೆ ಎಲ್ಲಿಗೆ ಹೋಗ್ತದೆ ಹಣ? ಇಲ್ಲಿ ಹಣ ಖಂಡಿತ. ಓಕೆ ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಖಂಡಿತ ವೀಕ್ಷಕರು ಕೂಡ ಹೇಳಿರುವಂಥ ಒಂದು ಪಾಯಿಂಟನ್ನು ಗಮನಿಸೋದಾದರೆ, ನಾವು ನೆರೆ ರಾಜ್ಯಗಳಿಗೆ ಅವರೇನಾದರೂ ನೆರೆಯಿಂದ ತೊಂದರೆಗೊಳಗಾಗಿ ಮನೆಯನ್ನು ಕಳೆದುಕೊಂಡಿದ್ರೆ ಅವರಿಗೆ 100 ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿ ನಮ್ಮ ಕಡೆಯಿಂದ ಪತ್ರ ಬರಿತೀವಿ ನಾವು. ನೆರೆ ರಾಜ್ಯ ಆಗಿರುವಂತಹ ಕೇರಳದ ವಯನಾಡಲ್ಲಿ ಒಂದು ನೆರೆ ಬಂದಿತ್ತು, ಅದರಲ್ಲಿ ಅನೇಕ ಜನರು ಸಾವನ್ನಪ್ಪಿದ್ರು. ಖಂಡಿತ ನಿರಾಶ್ರಿತರಿಗೆ ಅಥವಾ ಅಂತಹ ತೊಂದರೆಯಲ್ಲಿರುವವರಿಗೆ ಸ್ಪಂದನೆಯನ್ನು ನೀಡಲೇಬೇಕಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅನೇಕ ರಾಜ್ಯಗಳು, ಕೇಂದ್ರ ಸರ್ಕಾರಗಳು, ಫಾರಿನ್ ಕಂಟ್ರಿಗಳು, ಯುನೈಟೆಡ್ ಎಮಿರೇಟ್ಸ್, ದುಬೈ ಕಂಟ್ರಿಗಳು ಕೂಡ ಕೇರಳ CMಗೆ ಪತ್ರ ಬರೆದಿತ್ತು. ನಿಮ್ಮ ರಾಜ್ಯದಲ್ಲಿ ಮನೆ ಕಳೆದುಕೊಂಡಿರುವವರು ಎಷ್ಟು ಜನ ಇದ್ದಾರೆ, ಅವ್ರ ಲೆಕ್ಕ ಕೊಡಿ, ಅಷ್ಟು ಜನರಿಗೂ ನಮ್ಮ ಕಡೆಯಿಂದ ಮನೆ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ದುಬೈ ಎಮಿರೇಟ್ಸ್ ಹೇಳಿತ್ತು. ದುಬೈ ಎಮಿರೇಟ್ಸ್ ಎಷ್ಟು ಮನೆ ಕಳ್ಕೊಂಡಿದ್ದೀರಾ ಅಷ್ಟು ಮನೆಯನ್ನು ನಾವೇ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಫಂಡ್ ರಿಲೀಸ್ ಮಾಡಿದ್ದಾರೆ, ರಾಜ್ಯ ಸರ್ಕಾರದಿಂದಲೂ ಕೂಡ ದೇಣಿಗೆಯನ್ನು ಕೊಟ್ಟಿದ್ದಾರೆ. ನೆರೆ ರಾಜ್ಯಗಳಿಗೆ ಏನಿದೆ, ಡೆಫಿನೆಟ್ಲಿ ಒಂದು ರಾಜ್ಯಕ್ಕೆ ತೊಂದರೆಯಾದಂಥ ಸಂದರ್ಭದಲ್ಲಿ ಸಹಾಯಕ್ಕೆ ಹೋಗುವಂಥದ್ದು ಮಾನವೀಯತೆ, ಅದನ್ನು ಕೂಡ ನೆರೆ ರಾಜ್ಯಗಳು ಮಾಡಿವೆ. ಅವಷ್ಟೇ ಕರ್ನಾಟಕ ಮಾಡಿದರೂ ಕೂಡ ಮೆಚ್ಚುವಂಥದ್ದು. ಕರ್ನಾಟಕ ಏನು ಮಾಡಿತು ಗೊತ್ತಾ, ಮೊದಲಿಗೊಂದು ಪತ್ರ ಬರೆಯುತ್ತೆ, 100 ಮನೆಗಳನ್ನು ನಾವು ಕಟ್ಟಿಕೊಡ್ತೀವಿ ಅಂತ. ಶಬಾಷ್. ಒಂದು ನೆರೆ ರಾಜ್ಯ ತೊಂದರೆಯಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಉತ್ತಮ ನಡೆಯನ್ನು ನಡ್ಕೊಂಡಿದ್ರು ಅನ್ನುವಂಥ ಖುಷಿ ಇತ್ತು ನಮಗೆ. ಆದರೆ ರೀಸೆಂಟಾಗಿ ಮತ್ತೊಂದು ಪತ್ರ ಬರೀತಾರೆ, ನಾವೊಂದು ಪತ್ರ ಬರೆದಿದ್ವಿ 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ, ನಿಮ್ಮ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಏನಾಯಿತು, ಮನೆ ಏನಾದರೂ ಕಡಿಮೆ ಆಯಿತಾ, ಅಥವಾ ಮನೆ ಕಟ್ಟಿಕೊಳ್ಳೋದಕ್ಕೆ ಜಾಗದ ಏನಾದರೂ ತೊಂದರೆ ಇದೆಯಾ? ಹಾಗಿದ್ರೆ ಹೇಳಿ, ಜಾಗ ಕೂಡ ನಾವೇ ಖರೀದಿ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ಹಣಕಾಸನ್ನು ಕೂಡ ನಾವೇ ನೀಡ್ತೀವಿ, ಮನೆಯನ್ನು ಕೂಡ ನಾವೇ ಕಟ್ಟಿಸ್ಕೊಡ್ತೀವಿ. ಬರೆದಿರುವಂಥ ಮೊದಲ ಪತ್ರಕ್ಕೇನೆ ಕೇರಳ CM ಪಿಣರಾಯಿ ವಿಜಯನ್ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದ್ರ ಮೇಲೆ ಇನ್ನೊಂದು ಪತ್ರ, ಜಾಗ ಬೇಕಾ, ನಾವೇ ಖರೀದಿ ಮಾಡಿ ಕೊಡ್ತೀವಿ, ಹಣನೂ ನಾವೇ ಕೊಡ್ತೀವಿ ಅಂತ ಹೇಳಿ. ಅರೆ, ರಾಜ್ಯದಲ್ಲಿ ಇದೇ ಶಿರೂರಲ್ಲಿ ಮನೆ ಕಳೆದುಕೊಂಡಿರೋರು ಎಷ್ಟು ಜನ ಇದ್ದಾರೆ? ಮನೆ ಯಾಕ್ರಿ, ಮನೆಯಲ್ಲಿರುವಂಥ ವ್ಯಕ್ತಿಗಳನ್ನು ಕಳ್ಕೊಂಡಿದ್ದಾರೆ, ಅವರ ಮೃತದೇಹನೂ ಸಿಗಲಿಲ್ಲ ಕೊನೆ ಕ್ಷಣದಲ್ಲಿ. ಅಂತಹ ಪರಿಸ್ಥಿತಿ ಇರುವಾಗ ನೆರೆ ರಾಜ್ಯಕ್ಕೆ ಕಾರಣ ಏನು ಅಂತ ಹೇಳಿ ಅದರ ಪೊಲಿಟಿಕಲ್ ಅಜೆಂಡಾವನ್ನು ಗಮನಿಸ್ತಾ ಹೋದರೆ, ಕ್ಷೇತ್ರ ವಯನಾಡು, ರಾಹುಲ್ ಗಾಂಧಿ ಅವರ ಕ್ಷೇತ್ರ, ಈಗ ಪ್ರಿಯಾಂಕಾ ವಾದ್ರಾ ಅವರ ಕ್ಷೇತ್ರ, ಅದಕ್ಕೋಸ್ಕರ ಮೆಚ್ಚಿಸುವಂಥ ಕಾರ್ಯ ಆಗಿರಬಹುದು. ಓಕೆ, ಒಂದು ದೂರವಾಣಿ ಕರೆಯನ್ನು ನಾವು ಸ್ವೀಕರಿಸೋಣ. ಅದಾದ ಬಳಿಕ ಕೊನೆಯ ಒಂದು ವಿಚಾರವನ್ನು ಮೆನ್ಷನ್ ಮಾಡ್ತೀನಿ. ನಮ್ಮ ರಾಜ್ಯ ಸರ್ಕಾರದ ಮತ್ತು ಇನ್ನೊಂದು ಸರ್ಕಾರವನ್ನು ಕೂಡ ಹೋಲಿಕೆ ಮಾಡಿ ಏನು ಪ್ರಸ್ತುತ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ ಹಲೋ, ಎಸ್ ಹೇಳಿ ಮೇಡಮ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಈಗ ವಾರ್ತೆ ನೋಡ್ತಾ ಇದ್ವಿ, ನಾವು ಅದೇ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾ ಇದ್ರು. ಹಲೋ, ಎಸ್ ಎಸ್ ಕೇಳಿಸ್ತಾ ಇದೆ, ಹೇಳಿ ತಮ್ಮ ಪ್ರಶ್ನೆ ಹೇಳಿ. ಈಗ ಬಸ್ ಇಂದ ನಿಲ್ಲಿಸ್ಬೋದು ಸರ್, ಬಸ್ 2 ವರ್ಷ ಬಡವರು ಒಬ್ಬರು ಯಾರು ಓಡಾಡಲ್ಲ, ಬಸ್ಗಳು ನಿಲ್ಲಿಸ್ಬಿಟ್ಟು ಅವ್ರ ತೀರ್ಮಾನ ತಗೋಬಹುದು ಅಂತ ನಮ್ಮ ಅನಿಸಿಕೆ. ತಮ್ಮ ಅನಿಸಿಕೆ ಅರ್ಥ ಆಗ್ಲಿಲ್ಲ ಮೇಡಮ್, ಇನ್ನೊಂದು ಸಲ ಹೇಳ್ತೀರಾ? ಕೇಳಿಸ್ತಾ ಇಲ್ಲ. ಬಸ್ಗೆ ಫ್ರೀ ಮಾಡಿದ್ದಾರೆ, ಲೇಡೀಸ್ ಎಲ್ಲ ಬಸ್ಸಲ್ಲಿ ಓಡಾಡ್ಬೋದು ಅಂತ ಹೇಳ್ಬಿಟ್ಟು. ಈಗ ಬಸ್ಸಲ್ಲಿ ಯಾರು ಬಡವರು ಒಬ್ಬರು ಯಾರು ಜಾಸ್ತಿ ಓಡಾಡಲ್ಲ. ಓಕೆ, ಹಂಗಾಗಿ ಈಗ ಬಡವರು ಇರ್ತಾರೆ, ಈಗ ಗಂಡು ಮಕ್ಳು ಇರಲ್ಲ, ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ, ಮದುವೆ ಮಾಡ್ಕೊಟ್ಟಿರ್ತಾರೆ, ತಂದು ಕೊಡೋದಿಲ್ಲ. ಅದನ್ನೆಲ್ಲ ನೋಡಿ ಅಂತವ್ರಿಗೆ ಅವರು ಸಹಾಯ ಮಾಡ್ಬೋದು ಸಿದ್ದರಾಮಯ್ಯ ಸಾರು. ಆಮೇಲೆ ಈ ರೇಷನ್ ಕಾರ್ಡು ಅಷ್ಟೇ ಎಲ್ಲಾರು ಇರ್ತಾವೆ, ಅವ್ರ ಮಲ್ಲಿ ಟ್ಯಾಕ್ಟ್ರಿ ಕಾರುಗಳೆಲ್ಲ ಇರ್ತವೆ, ಅವ್ರಿಗೆಲ್ಲ ಇದು ರೇಷನ್ ಕಾರ್ಡ್ ಕೊಡ್ತಾರೆ, ಅವ್ರಿಗೆ 10 ಕೆಜಿ ಅಕ್ಕಿ ಕೊಡ್ತಾರೆ, ನಮ್ಮಂತ ಬಡವರಿಗೆ 5 ಕೆಜಿ ಕೊಡ್ತಾರೆ. ಅವೆಲ್ಲ ನೋಡಿ ತನಿಖೆ ಮಾಡಿ ಸರಿಪಡಿಸ್ಕೋಬಹುದು. ಅಂದ್ರೆ ತಾವ್ ಹೇಳ್ತಾ ಇರೋಂಥದ್ದು ಮಹಿಳೆಯರಿಗೆ ಈಗ ಫ್ರೀ ಆಗಿ ಕೊಡ್ತಾ ಇದ್ದೀರಾ ಬಸ್ಸಲ್ಲಿ, ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಾ? ಕ್ಯಾನ್ಸಲ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಓಕೆ ಓಕೆ, ಬಸ್ ಒಂದು ಕ್ಯಾನ್ಸಲ್ ಮಾಡ್ಬೋದು ಅಂತ. ಈಗ ಬಡವರು ಎಲ್ಲೂ ಹೋಗಲ್ಲ, ಕೈಲಾಗದೆ ಮುರುಕು ಎಲ್ಲೂ ಹೋಗಕ್ಕಾಗಲ್ಲ.
ಈಗ ಒಳ್ಳೇದಾಗುತ್ತಲ್ಲ, ಬಸ್ಸಿಂದ ಒಂದು ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಜನಗಳು ಅಭಿಪ್ರಾಯ ತಗೊಂಡ್ಬಿಟ್ಟು ಬಸ್ಸನ್ನೇ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳ್ತಿದ್ದೀರಾ? ಬಸ್ಸಿಂದ ಕ್ಯಾನ್ಸಲ್ ಮಾಡಿಸಿ ಒಳ್ಳೇದಾಗುತ್ತೇನೋ ಅಂತ. ಅರೆ ನೀವು ಬೆರಳಿಗೆ ಗಾಯ ಆಯಿತು ಅದಕ್ಕೇನಾದರೂ ಪರಿಹಾರ ಕೊಡಿ ಅಂತ ಹೇಳಿದರೆ ನಿಮ್ಮ ಬಳಿ ಬಂದರೆ ಆ ಮುಳ್ಳನ್ನು ತೆಗೆಯೋ ಬದಲು ಬೆರಳನ್ನೇ ಕತ್ತರಿಸಿ ತೆಗೀರಿ ಅಂತ ಹೇಳ್ತಾ ಇದ್ದೀರಿ ತಾವು. ಬಸ್ಸನ್ನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರೆ ಹೇಗೆ ಮೇಡಮ್? ನಿಮ್ಮಂಥವರಿಗೆ ಮನೆಯಲ್ಲಿ ಬೈಕು ಕಾರ್ಗಳಿರ್ಬೋದು, ಆದರೆ ಅದನ್ನೇ ನಂಬಿಕೊಂಡು ತಮ್ಮ ಜೀವನದ ಬಂಡಿಯನ್ನು ಓಡಿಸುವಂಥವ್ರು ತುಂಬ ಜನ ಇದ್ದಾರೆ. ಅದು ಅಂಥವ್ರಿಗೆ ಇಫೆಕ್ಟ್ ಆಗುತ್ತೆ. ಅದು ಯಾವತ್ತೂ ಕೂಡ ಆಗಬಾರ್ದು. ಬಸ್ಸುಗಳು ಏನಿದೆ ಅದು ಇನ್ನೂ ಕೂಡ ಹೆಚ್ಚಾಗಿ ಬರಬೇಕು ಆ್ಯಂಡ್ ಚಲಾವಣೆಯಲ್ಲಿ ಇರಬೇಕು. ಯಾಕಂತ ಹೇಳಿದರೆ ಅದನ್ನೇ ನಂಬಿಕೊಂಡು ನಿರ್ವಾಹಕರು ಚಾಲಕರು ಅಂತ ಹೇಳಿ ಅವರ ಕುಟುಂಬವನ್ನು ಕಟ್ಟಿಕೊಂಡಿರುವವರು ಎಷ್ಟು ಜನ ಇದ್ದಾರೆ. ಅವ್ರೇನು ಮಾಡಬೇಕು ಪಾಪ, ಅವ್ರು ಬೀದಿಗೆ ಬೀಳ್ತಾರೆ. ಇದೆಲ್ಲ ನಾನೇನೋ ಅಂದ್ಕೊಂಡೆ ಅಂತ ಹೇಳಿದರೆ ತಾವೇನಾದರೂ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದೀರಲ್ವ, ಅದನ್ನೇನಾದರೂ ವಾಪಸ್ ಪಡ್ಕೊಳ್ಳುವಂಥ ಯೋಜನೆನಾ ಅನ್ನುವಂಥ ರೀತಿಯಲ್ಲಿ ನಾನು ಕೇಳಿದೆ. ಯಾಕಂತ ಹೇಳಿದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದರು, ನಮಗೆ ಹಲವಾರು ಮೇಲ್ಗಳ ಮುಖಾಂತರ ಬರ್ತಾ ಇದೆ, ಮಹಿಳೆಯರಿಗೆ ಯಾರಿಗೂ ಕೂಡ ಫ್ರೀ ಬಸ್ನ ಅಗತ್ಯತೆ ಇಲ್ಲ, ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿ ನಮಗೆ ಮೇಲ್ ಮುಖಾಂತರ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಅದನ್ನು ಆಲೋಚನೆ ಮಾಡೋಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಸೊ ಹಾಗಾಗಿ ನಮಗೂ ಕೂಡ ಒಂದು ರೀತಿಯ ಚಿಂತನೆ ಇತ್ತು, ಸರ್ಕಾರ ಏನಾದರೂ ಮಹಿಳೆಯರಿಗೆ ಫ್ರೀಯಾಗಿ ನೀಡಿರುವಂಥ ವಿಚಾರದಲ್ಲಿ ಕ್ಯಾನ್ಸಲ್ ಮಾಡಲೂಬಹುದು ಏನು ಅಂತ ಹೇಳಿ. ಆ್ಯಂಡ್ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಹಲೋ, ಎಸ್ ಹೇಳಿ ಸರ್. ಸರ್ ಇದು ಬಸ್ ದರ ಏರಿಕೆ ಅಂತ ಮಾಡ್ತಾ ಇದ್ದೀರಲ್ಲ ಇವಾಗ, ತಮ್ಮ ಟಿವಿ ವಾಲ್ಯೂಮ್ ಒಂದು ಮ್ಯೂಟ್ ಮಾಡಿ ಮಾತಾಡ್ತೀರಾ ಸರ್, ಇಫ್ ಯು ಡೋಂಟ್ ಮೈಂಡ್? ಒಂದು ನಿಮಿಷ. ಹಲೋ, ಹಲೋ, ಎಸ್ ಹೇಳಿ ಸರ್. ಹಾ, ಬಸ್ ದರ ಏರಿಕೆ ಅಂತ ಮಾಡ್ತಿದ್ರಲ್ಲ ಸರ್, ಇದಕ್ಕಿಂತ ಮುಂಚೆ ಈ ನಷ್ಟ ಇದೆ ಅಂತ ಹೇಳ್ತಿದ್ರಿ ಇದು BMTC ಎಲ್ಲ. ಮುಂಚೆ ಈಗ ಒಂದು 2 ತಿಂಗಳ ಹಿಂದೆ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಹಾಕಿದ್ರು ಇವ್ರೆ, ಇದೇ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು, ಭಾರಿ ಲಾಭದಲ್ಲಿದೆ ಅಂತ. ಹಾ, ಭಾರಿ ಲಾಭದಲ್ಲಿದೆ ಅಂತ. ಭಾರಿ ಲಾಭದಲ್ಲಿ ಇರೋದು 2 ತಿಂಗಳಲ್ಲಿ ಅದ್ ಹೆಂಗ್ ಸರ್ ಲಾಸ್ ಆಗಿ ಬಂದು? ಇದು ಪ್ರಶ್ನೆ ಒಂದು. ಖಂಡಿತ ಹೌದಲ್ವಾ? ಈಗ ಈ 2 ತಿಂಗಳಲ್ಲಿ ಬರೀ ಲಾಸ್ ಆಗುತ್ತೆ ಅಂತಂದ್ರೆ ಹಿಂದೆ ಲಾಭ ಆಗಿರೋದು ಅದು ಜನರಿಗೆ ಮಣ್ಣು ಎರ್ಚೋದ ಅಥವಾ ಸುಮ್ನೆ ಇವರು ಬೇಕಾಬಿಟ್ಟಿ ಯೋಜನೆಗಳನ್ನೆಲ್ಲ ಮಾಡ್ಕೊಳಕ್ಕೆ ಸರಿ ಅನ್ಸುತ್ತಾ ಇದು? ಅಲ್ಲ ಖಂಡಿತ ಅಲ್ಲ. ತಾವು ಹೇಳಿರೋ ಪಾಯಿಂಟ್ ಅಂಡ್ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ಬಟ್ ಅದರಲ್ಲಿ ಒಂದು ಅಂಶವನ್ನ ಕಂಪ್ಲೀಟ್ ಮಾಡಲಿಲ್ಲ ಅವರಷ್ಟೇ, ಅಂದ್ರೆ ಆ ಲೈನ್ ಅನ್ನ ಪೂರ್ತಿಗೊಳಿಸಲಿಲ್ಲ. ಸಾರಿಗೆ ಇಲಾಖೆಯು ಕೂಡ ಒಪ್ಪಿಕೊಳ್ಳುತ್ತೆ, ಶಕ್ತಿ ಯೋಜನೆ ಅನುಷ್ಠಾನದಿಂದ ನಮ್ಮ ಸಂಸ್ಥೆಗೆ ಆದಾಯ ಗಳಿಕೆಯಲ್ಲಿ ಹೆಚ್ಚಳ ಆಗಿದೆ. ಅಂದ್ರೆ ಮುಂಚೆ ಏನು ಆದಾಯ ಬರ್ತಾ ಇತ್ತು ಅದಕ್ಕಿಂತ ಹೆಚ್ಚಳ ಆಗಿದೆ, ಆದ್ರೆ ಹಣ ಬರ್ಲಿಲ್ಲ ಅಷ್ಟೇ ಅಂತ. ಈಗ ಜಾಸ್ತಿ ಹರಿತಾ ಇದೀವಿ, ಬಟ್ ಹಣ ಬರ್ತಾ ಇಲ್ಲ, ಟಿಕೆಟ್ ಮಾತ್ರ ಹರಿತಾ ಇದೀವಿ ಅಂತ ಅದರ ಅರ್ಥ ಅಷ್ಟೇ. ಅದೇ ಇವಾಗ ಇಮಿಡಿಯೇಟ್ ಮಾಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ ಪ್ರತಿಯೊಂದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇವ್ರು 2,000 ಕೊಟ್ಟಿರೋದು ಎಷ್ಟು ಜನಕ್ಕೋ ಗೊತ್ತಿಲ್ಲ. ಖಂಡಿತ 2,000ದಿಂದ ಆಲ್ಮೋಸ್ಟ್ ಏನಂತಂದ್ರೆ ಈ ಕೆಲವೊಂದು ಸ್ಕಾಲರ್ಶಿಪ್ ಪೋರ್ಟಲ್ಸ್ ಎಲ್ಲ ಬಂದಾಗಿದೆ. ಮುಂಚೆ 20 ರೂಪಾಯಿದು ನೋಟ್ರಿ ಬಾಂಡ್ ಇತ್ತು, ಅದನ್ನ 100 ರೂಪಾಯಿಗೆ ಒಯ್ದ್ರು. ಡೆಫಿನೆಟ್ಲಿ ಇವ್ರು 2,000 ಕೊಡೋದು ನಮ್ಮಿಂದ ಕತ್ತರಿಸ್ಬಿಟ್ಟು 2,000 ಕೊಡ್ತಿದಾರೆ ಅಂತಂದ್ರೆ ಈ ಜನರಿಂದ ಕತ್ತರಿಸಿ ಕೊಡೋದಾದ್ರೆ ಈ ಯೋಜನೆಗಳು ಬೇಡ ಅಂತಲ್ಲ. ಖಂಡಿತ ಈ ಯೋಜನೆಗಳನ್ನೆಲ್ಲ ಬಂದ್ ಮಾಡಿ ಇರೋದನ್ನ ಕೊಡಿ. ಅದೇ ತರ ಆಗುತ್ತೆ ಸರ್, ಅದೇ ತರ ಆಗುತ್ತೆ. ರೀಸೆಂಟ್ ಆಗಿ ಹಿಮಾಚಲ ಪ್ರದೇಶದ ಸರ್ಕಾರ ಕೂಡ ಅದೇ ನಿರ್ಧಾರಕ್ಕೆ ಬಂದಿರುವಂತದ್ದು. ನಾವೇನು ಕೊಟ್ಟಿದ್ವಿ ಅದನ್ನು ವಾಪಸ್ ಕೊಡಿ ಅಂತ ಈಗ ಕೇಳ್ತಾ ಇದೆ ಸರ್ಕಾರ. ಹಾ ಸರ್, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಾನು ಆಗತಾನೆ ಹೇಳಿರೋ ಥರ ಪ್ರಸ್ತುತ ರಾಜ್ಯ ಸರ್ಕಾರಕ್ಕೆ ಉದಾಹರಣೆ ಆಗುವಂಥ ಇನ್ನೊಂದು ಸರ್ಕಾರವನ್ನು ನೋಡೋದಾದರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಕಳೆದ 2 ವರ್ಷಗಳಿಂದ ಅಲ್ಲಿ ಆಡಳಿತದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಅಲ್ಲಿಯ ಪರಿಸ್ಥಿತಿ ಈಗ ಯಾವ ಥರ ಇದೆ ಅಂತ ಹೇಳಿದರೆ, ಅಲ್ಲಿ ಇಲ್ಲಿಯ ರಾಜ್ಯ ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ಗ್ಯಾರಂಟಿ ಘೋಷಣೆ ಆಗಿತ್ತು, ಬೇಕಾಬಿಟ್ಟಿಯಾಗಿ ಗ್ಯಾರಂಟಿ ಘೋಷಣೆ. ನೀವು 10 ಲಕ್ಷ ಟ್ಯಾಕ್ಸಿ ಕಾರ್ ಖರೀದಿ ಮಾಡ್ತೀರಾ, 5 ಲಕ್ಷ ನಮ್ಮ ಕಡೆಯಿಂದ. ಇನ್ನೂ ಅನೇಕ ಇದೆ ರೀ, ಸಾಲಾಗಿದೆ. ಇದು ಒಂದು ಉದಾಹರಣೆ ಅಷ್ಟೇ. ಸಾಲು ಅಂಶಗಳಿತ್ತು. ಪ್ರತಿಯೊಬ್ಬರ ಮನೆಗೂ ಕೂಡ, ಆತ ಬಡವಾಗಿರಲಿ ಶ್ರೀಮಂತ ಆಗಿರಲಿ, ಪ್ರತಿಯೊಬ್ಬರ ಮನೆಗೂ ಕೂಡ 120 ಯೂನಿಟ್, ಐ ಥಿಂಕ್ 120 ಯೂನಿಟ್, ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು, 120 ಯೂನಿಟ್ ಫ್ರೀ. ಆತ ಬಡವನೇ ಆಗಿರಲಿ ಶ್ರೀಮಂತ ಆಗಿರಲಿ ಫ್ರೀ. ಇಂಥ ಅನೇಕ ಅಂಶಗಳು ಫ್ರೀಯಾಗಿ ಕೊಟ್ಟಿದ್ರು ಗ್ಯಾರಂಟಿ. ಬಟ್ ಈಗ ಪ್ರಸ್ತುತ ಹಿಮಾಚಲ ಪ್ರದೇಶದ ಆ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ,
ಗ್ಯಾರಂಟಿ ವಾಪಸ್ ಅಭಿಯಾನ ಶುರುವಾಗಿದೆ. ನಾವೇನು ಕೊಟ್ಟಿದ್ದೀವಿ ಅಲ್ವಾ ಅದನ್ನು ವಾಪಸ್ ಕೊಡಿ ಅಂತ ಹೇಳಿ. ಯಾಕಂತ ಹೇಳಿದರೆ 2 ತಿಂಗಳ ಹಿಂದೆಯಷ್ಟೇ, ಐ ಥಿಂಕ್ 7 ಮಂತ್ ಬ್ಯಾಕ್, 7 ತಿಂಗಳ ಹಿಂದೆ ಶಾಸಕರುಗಳಿಗೆ ನೀಡೋದಕ್ಕೆ ಸಂಬಳ ಇಲ್ಲ ಅಂತ ಹೇಳಿ ಸರ್ಕಾರ 2 ತಿಂಗಳ ಮಟ್ಟಕ್ಕೆ ಯಾವುದೇ ಸಂಬಳ ನೀಡಿಲ್ಲ ಶಾಸಕರುಗಳಿಗೆ. ಜನರಿಗೆ ಉಚಿತ ಯೋಜನೆಗಳನ್ನು ನೀಡಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂತಹ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯ ಮುಖ್ಯಮಂತ್ರಿ ಸುಖಿಂದರ್ ಸಿಂಗ್ ಅವರು ಸ್ವತಃ ತಮ್ಮ ಹೆಸರಿನಲ್ಲಿ ನೋಂದಣಿಯಾಗಿದ್ದಂತಹ ವಿದ್ಯುತ್ ಸಬ್ಸಿಡಿ ವಾಪಸ್ ನೀಡಿದ್ದಾರೆ. ತಮ್ಮ ಹೆಸರಲ್ಲೂ ಕೂಡ ವಿದ್ಯುತ್ ಸಬ್ಸಿಡಿ ಇತ್ತು, ಅದನ್ನು ಕೂಡ ವಾಪಸ್ ನೀಡಿದ್ದಾರೆ. ಅಲ್ಲದೆ ಇತರೆ ಅರ್ಹರಿಗೂ ಕೂಡ ಸಬ್ಸಿಡಿ ಯೋಜನೆಯಿಂದ ಹಿಂದೆ ಸರಿಯುವಂತೆ ಕರೆ ನೀಡಿದ್ದಾರೆ. ಮಾಧ್ಯಮಗಳ ಮುಖಾಂತರನೇ ಹೇಳಿಕೆಯನ್ನು ನೀಡಿದ್ದಾರೆ. ನಿಮಗೇನು ಸಬ್ಸಿಡಿ ಕೊಟ್ಟಿದ್ದೀವಲ್ವಾ ಅದನ್ನು ವಾಪಸ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಪರಿಸ್ಥಿತಿ ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ. ಆರ್ಥಿಕ ಸಂಕಷ್ಟದಲ್ಲಿರುವ ಹಿಮಾಚಲ ಪ್ರದೇಶ ಸರ್ಕಾರ ಪರಿಸ್ಥಿತಿಯನ್ನು ನಿಭಾಯಿಸಲು ಈಗಾಗಲೇ ರಾಜ್ಯದಲ್ಲಿ ಹಲವು ವೆಚ್ಚಗಳಿಗೆ ಕಡಿವಾಣ ಹಾಕಿತ್ತು. ಸ್ಪೆಷಲಿ ಸಿಎಂ ಮತ್ತು ಪಕ್ಷದ ಶಾಸಕರು, ಉನ್ನತ ಅಧಿಕಾರಿಗಳ ವೇತನ ಪಾವತಿಯಲ್ಲೂ ಕೂಡ ವಿಳಂಬ ಆಗಿತ್ತು. ಇದಿಷ್ಟೇ ಅಲ್ಲ, ಕೆಲ ಸರ್ಕಾರಿ ಹೋಟೆಲ್ಗಳನ್ನು ಕೂಡ ಮಾರಾಟ ಮಾಡಲಾಗಿತ್ತು ಹಿಮಾಚಲದಲ್ಲಿ. ಅನರ್ಹ ಶಾಸಕರಿಗೆ ಪಿಂಚಣಿ ನಿಲ್ಲಿಸುವ ನಿರ್ಧಾರವನ್ನು ಪ್ರಕಟಿಸಿತ್ತು. ಉದ್ಯಮ ಹೋಟೆಲ್ಗಳಿಗೆ ನೀಡುವ ವಿದ್ಯುತ್ ಸಬ್ಸಿಡಿ ಕಡಿತ ಮಾಡಲಾಗಿತ್ತು. ಇದಿಷ್ಟು ಅಲ್ಲದೆ ಇನ್ನೊಂದು ಪಾಯಿಂಟನ್ನು ನಾನು ಆ್ಯಡ್ ಆನ್ ಮಾಡ್ತೀನಿ. ಇಡೀ ದೇಶದಲ್ಲಿ ಇಲ್ಲದಂಥ ಟ್ಯಾಕ್ಸನ್ನು ಹಿಮಾಚಲ ಪ್ರದೇಶದಲ್ಲಿ ನೀಡಲಾಗಿತ್ತು. ಇಡೀ ದೇಶದಲ್ಲಿ ಇಲ್ಲದಂಥ ಟ್ಯಾಕ್ಸ್. ಆ ಟ್ಯಾಕ್ಸ್ ಏನು ಅಂತ ಹೇಳಿದರೆ ಟಾಯ್ಲೆಟ್ ಸೀಟ್ ಟ್ಯಾಕ್ಸ್. ಟಾಯ್ಲೆಟ್ ಸೀಟ್ ಟ್ಯಾಕ್ಸ್ ಅಂದರೆ ರಾಜ್ಯದ ನಗರ ಪ್ರದೇಶದಲ್ಲಿ ಯಾವ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇವೆ ಅಂತ ಹೇಳಿ ಲೆಕ್ಕ ಹಾಕಿ ಆ ಟಾಯ್ಲೆಟ್ನ ಆಧಾರದ ಮೇಲೆ ಟ್ಯಾಕ್ಸ್ ಹಾಕುವಂಥ ಪರಿಸ್ಥಿತಿ ತಂದಿತ್ತು. ಟಾಯ್ಲೆಟ್ ಸೀಟ್ ಟ್ಯಾಕ್ಸ್ ದೇಶದಲ್ಲಿ ಇಲ್ಲದಂತಹ ವಿಶೇಷವಾದಂಥ ಟ್ಯಾಕ್ಸ್ ಹಿಮಾಚಲದಲ್ಲಿ. ಆ ಮಟ್ಟಕ್ಕೆ ಸರ್ಕಾರ ಬಂತು. ಟಾಯ್ಲೆಟಿಗೆ ಟ್ಯಾಕ್ಸ್ ಕಟ್ಟಿ ರಾಜ್ಯ ಸರ್ಕಾರವನ್ನು ಉಳಿಸುವಂಥ ಮಟ್ಟಕ್ಕೆ ಇಳಿದಿತ್ತು ಹಿಮಾಚಲ. ಮತ್ತು BJP ಸರ್ಕಾರ ಕುಡಿಯುವ ನೀರನ್ನು ಉಚಿತವಾಗಿ ಪ್ರತಿಯೊಬ್ಬರ ಮನೆಗೂ ಕೂಡ ಪೂರೈಕೆಯನ್ನು ಮಾಡ್ತಾ ಇತ್ತು ಈ ಹಿಂದಿನ ಸರ್ಕಾರ ಹಿಮಾಚಲದಲ್ಲಿದ್ದಂಥ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅದನ್ನು ಕೂಡ ನಿಲ್ಲಿಸಿ ಅದಕ್ಕೂ ಕೂಡ ಹಣವನ್ನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿತ್ತು. ಮತ್ತು ಜೊತೆಗೆ ನೀರಿನ ಬಿಲ್ನ ಜೊತೆಗೆ ಸಂಪರ್ಕಕ್ಕೆ 100 ರೂಪಾಯಿ ವಿತರಣೆಯನ್ನು ಕೂಡ ವಿಧಿಸುವಂಥದ್ದನ್ನು ಕೂಡ ಬಂತು. ಎಷ್ಟೆಲ್ಲ ಬದಲಾವಣೆ ಆಯಿತು ನೋಡಿ ಹಿಮಾಚಲದಲ್ಲಿ. ಗ್ಯಾರಂಟಿ 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 ಅಂತ ಹೇಳ್ತೀವಿ, ಬಟ್ ಆ ಗ್ಯಾರಂಟಿ ಕೊಡೋದ್ರಿಂದ ಯಾವ ಮಟ್ಟಕ್ಕೆ ಸರ್ಕಾರಗಳು ಎಡವಿ ಬೀಳುತ್ತೆ ಅನ್ನುವಂಥದ್ದಕ್ಕೆ ಹಿಮಾಚಲನೇ ಉದಾಹರಣೆ. ಶಾಸಕರುಗಳಿಗೆ ಹಣ ಇಲ್ಲ ಅಂತ ಹೇಳಿದಾಗ ಅದನ್ನು ಸಮರ್ಥಿಸಿಕೊಂಡಂತಹ ಕಾಂಗ್ರೆಸ್ ನಾಯಕರು ಎಷ್ಟೋ ಜನ ಇದ್ದಾರೆ, ಇವನ್ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳು ಕೂಡ ಡಿಬೇಟ್ಗಳಲ್ಲಿ. ಬಟ್ ಈಗ ಪ್ರಸ್ತುತ ಸಬ್ಸಿಡಿಯನ್ನು ವಾಪಸ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾರೆಲ್ಲ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡಿದ್ದೀರಾ ಅವರೆಲ್ಲವೂ ಕೂಡ ಸಬ್ಸಿಡಿಯನ್ನು ವಾಪಸ್ ನೀಡಿ ಅಂತ ಹೇಳಿ. ಎಂಥ ಪರಿಸ್ಥಿತಿ! ಇಂಥ ಪರಿಸ್ಥಿತಿ ಏನಾದರೂ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಏನಾದರೂ ಬಂತು ಅಂತ ಹೇಳಿದರೆ ಏನು ಕತೆ? ಈಗ ಏನೋ 2,000 ಅಕೌಂಟಿಗೆ ಬರ್ತಾ ಇದೆ, 5 kg ಅಕ್ಕಿ ಬದಲಿಗೆ ಹಣ ಬರ್ತಾ ಇದೆ, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ಶಿಕ್ಷಣ ನಿಧಿ ಅಂತ ಹೇಳಿ, ವಿದ್ಯಾನಿಧಿ ಅಂತ ಹೇಳಿ 2,000 ಕೊಡ್ತಾ ಇದ್ದಾರೆ, ಹೀಗೆ ಹಾಗೆ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಏನಾದರೂ ಮನೆಯಲ್ಲಿ ಕುಳಿತುಕೊಂಡಿದ್ದರೆ ಒಂದು ವೇಳೆ ಹಿಮಾಚಲ ರಾಜ್ಯಕ್ಕೆ ಬಂದಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದರೆ, ಬರುವಂಥದ್ದು ಬೇಡ, ಯಾವುದೇ ಸರ್ಕಾರವನ್ನು ಕೂಡ ನಾವು ದೂಷಿಸೋದಿಲ್ಲ, ತಪ್ಪು ಮಾಡಿದರೆ ಅದು ತಪ್ಪೇ, ಬಟ್ ಇಂಥ ಪರಿಸ್ಥಿತಿ ಮುಂದೆ ಬರಬಾರದು ಅನ್ನುವಂಥ ಕಾರಣ ಸಾರಿಗೆ ಇಲಾಖೆ ಈಗ 6,500 ಕೋಟಿಯಷ್ಟು ಎಷ್ಟು ನಷ್ಟದಲ್ಲಿದೆ. ಆ ನಷ್ಟವನ್ನು ಯಾರು ಭರಿಸ್ತಾರೆ? ಅವರ ಜೀವನ ಪಾಪ ಏನಾಗಬೇಕು? ಪ್ರತಿಯೊಬ್ಬರದ್ದು ಕೂಡ ಜೀವನ ರೀ. ಬರೀ ನಾವು ಮಾತ್ರ ಬಸ್ಸಲ್ಲಿ ಫ್ರೀಯಾಗಿ ಹೋಗಿ ಮನೆಯಲ್ಲಿ 2,000 ಅಕೌಂಟಿಗೆ ಹಾಕಿ ಅಥವಾ ಅಕ್ಕಿಯ ಹಣವನ್ನು ಅಕೌಂಟಿಗೆ ಹಾಕಿ ಐಷಾರಾಮಿ ಜೀವನ ಅಥವಾ ನಾರ್ಮಲ್ ಜೀವನ ನಡೆಸುವಂಥದ್ದಲ್ಲ. ಎಲ್ಲರೂ ಕೂಡ ಸರಿಯಾಗಿ ಜೀವನವನ್ನು ನಡೆಸಬೇಕು. ಯಾರಿಗೂ ಪಾಪ ಹೊಟ್ಟೆಗೆ ಹೊಡೆದು ನಾವ್ಯಾಕೆ ಹೊಟ್ಟೆ ತುಂಬಿಸ್ಕೊಳ್ಬೇಕು? ಹೌದು ತಾನೆ? ಒಂದು ಕೊನೆಯ ದೂರವಾಣಿ ಕರೆ ಇದೆ. ಹಲೋ ಹಲೋ ಹಲೋ, ಎಸ್ ಹೇಳಿ ಮೇಡಮ್. ನಮಸ್ಕಾರ ಸರ್. ಇದು ಗ್ಯಾರಂಟಿ 2000 ಎಲ್ಲರಿಗೆ ಕೊಟ್ಟು ಕೆಲಸದವರಿಗೆ ಸಹ ಕೊಟ್ಟಿದ್ದಾರೆ. ಒಂದು ಕಡು ಬಡವರಿಗೆ ಕೊಟ್ರೆ ಒಳ್ಳೆ ಇತ್ತು. ಇದು ಬಿಟ್ಟು ಕೆಲಸ ಮಾಡುವವರಿಗೆ ಸಹ 2000. ಅವರೇನು ಮೊದ್ಲೇನು ಕೆಲಸ ಮಾಡಿ ತಿಂತಿರ್ಲಿಲ್ಲವ, ಈಗ 2000 ಕೊಡ್ಬೇಕಂತ ಉಂಟು ಅವರಿಗೆ? ಇಲ್ಲ. ಮತ್ತೆ ಬಸ್ಸಲ್ಲಿ ಫ್ರೀ, ಎಲ್ಲ ಫ್ರೀ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇನ್ನೊಂದು ಮುಖ್ಯಮಂತ್ರಿ ಬಂದ್ರೆ ಅವರ ತಲೆಗೆಲ್ಲ ಇದ್ದ ಬರ್ಡನ್ ಕಲ್ಲು
ಅವರು ಇನ್ನು ಅದನ್ನೆಲ್ಲ ಖಜಾನೆ ಖಾಲಿ ಆಗಿದೆ, ಈಗ ತುಂಬಿಸ್ಬೇಕು. ಒಂದು ಇದಿಲ್ಲ, ಮಾರ್ಗ ರಿಪೇರಿ ಆಗ್ಲಿ ಯಾವುದು ಇಲ್ಲ, ಏನಿಲ್ಲ, ಎಂತ ಸಹ ಮಾಡುದಿಲ್ಲ. ಇವರದ್ದು ಖಾಲಿ ಖಾಲಿ ಮಾಡಿರ್ತಾರೆ ಖಜಾನೆ. ಇನ್ನೊಂದು ಮಂತ್ ಮಿನಿ ಬಂದೆ ಅವನ ತಲೆಗೆ ತುಂಬಿದ ಕಟ್ಟಿಟ್ಟ ಬುತ್ತಿ. ಖಂಡಿತ ಖಂಡಿತ ಮೇಡಮ್, ಖಂಡಿತ. ಮತ್ತೆ ಇದು ಎಲ್ಲರಿಗೂ ಕೊಡ್ಬೇಕಂತ ಇಲ್ಲ. 2000 ಯಾರು ಬಡವರಿದ್ದಾರೆ ಅವರಿಗೂ ಕೊಡ್ಬಹುದು. ಏನು ಮೊದ್ಲೆಲ್ಲ ಕೆಲಸ ಮಾಡಿ ತಿಂತಿರ್ಲಿಲ್ವ, ಬಸ್ಸಲ್ಲಿ ಹಣ ಕೊಟ್ಟು ಹೋಗ್ತಿರ್ಲಿಲ್ವಾ? ಇವಾಗ ಇದೆಲ್ಲ ಮಾಡಿ ಉಂಟಲ್ಲ, ಎಲ್ಲರಿಗೆ ಉದಾಸೀನ ಬರುವ ಹಾಗೆ ಮಾಡಿದ್ರು. ಕೆಲ್ಸಕ್ಕೆ ಹೋಗೋದಕ್ಕೆ ಫ್ರೀ ಅಕ್ಕಿ, ಫ್ರೀ ಹಣ. ಇದೆಲ್ಲ ಯಾಕೆ ಸರ್ಕಾರಕ್ಕೆ ಗೊತ್ತಾಗುದಿಲ್ಲ ಅಂತ ಗೊತ್ತಿಲ್ಲ. ಇಷ್ಟು ನಮ್ಮಿಂದ ಟ್ಯಾಕ್ಸ್ ಎಲ್ಲ ತಕೊಳ್ತಾ ಇದ್ದಾರೆ. ಆ ಟ್ಯಾಕ್ಸಿಗೋಸ್ಕರ ಒಂದು ಎಂತಾದ್ರೂ ಇದು ಒಳ್ಳೆ ಕೆಲಸ ಅಂತ ಮಾಡುದಿಲ್ಲ. ಯಾವ್ದು ಸಹ ಅಭಿವೃದ್ಧಿ ಆಗುದಿಲ್ಲ. ಯಾವ್ದು ಒಂದು ಕೆಲಸ ಅಭಿವೃದ್ಧಿ ಇಲ್ಲ, ಏನಂತ ಗೊತ್ತಿಲ್ಲ ಸರ್. ಇದಕ್ಕೆ ಯಾವಾಗ ಪೊಲೀಸ್ ಸ್ಟಾಪ್ ಅಂತ. ಖಂಡಿತ ಖಂಡಿತ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಸೊ ಖಂಡಿತವಾಗಿ ಕೂಡ ಅವರು ಹೇಳಿರೋ ಥರ ಅನೇಕ ಅಭಿವೃದ್ಧಿ ವಿಚಾರಗಳು ಪೆಂಡಿಂಗ್ ಉಳಿದಿವೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಕುಡಿಯೋ ನೀರಿಗೆ ನಾವು ಟ್ಯಾಕ್ಸ್ ಅನ್ನು ಹಾಕ್ತೀವಿ, ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡ್ತೀವಿ. ಹಾಲಿನ ದರ ಅಂತೂ ಆಲ್ರೆಡಿ ಏರಿಕೆ ಆಗಿದೆ. ಈಗ ಮತ್ತೆ ಹಾಲಿನ ದರವನ್ನು ಏರಿಕೆ ಮಾಡೋದಕ್ಕೆ ಸಂಕ್ರಾಂತಿಯ ಬಳಿಕ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಸಂಕ್ರಾಂತಿಯ ಬಳಿಕ ಇನ್ನು ಮತ್ತೆ ಹಾಲಿನ ದರ ಮತ್ತೆ ಏರಿಕೆ ಆಗುತ್ತೆ. ಅಂಡ್ ಅನೇಕ ಬೆಲೆ ಏರಿಕೆಗಳು ಕೂಡ ತಮ್ಗೆಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು. ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಯಾವ ಥರ ಬೆಲೆ ಏರಿಕೆ ಆಗ್ತಾ ಇದೆ ಅದೆಲ್ಲವೂ ಕೂಡ ಗೊತ್ತಿದೆ. ಪ್ರತಿಯೊಂದನ್ನು ಕೂಡ ಅದು ಕೇಂದ್ರ ಸರ್ಕಾರ ಅನ್ನುವಂಥ ನೋಟ್ಗಳನ್ನು ಮಾಡ್ತಾ ಇದ್ದಂಥ ರಾಜ್ಯ ಸರ್ಕಾರ ಈಗ ಅದೇ ಎಡವಿ ಬಿಡ್ತಾ ಇದೆ. ಬಸ್ ಟಿಕೆಟ್ ದರ ಏರಿಕೆ ಆಗುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರ ಕೂಡ ಇದೇ ಒಂದು ಪ್ರಯತ್ನವನ್ನು ಮಾಡಿತ್ತು. ಆವಾಗ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿರುವಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಬಟ್ ಈಗ ಯಾಕದು ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಇವರು ವಿಪಕ್ಷದಲ್ಲಿರುವಾಗ ಒಂದು ನ್ಯಾಯ ಆದರೆ ಈಗ ಆಡಳಿತ ಪಕ್ಷದಲ್ಲಿರುವಾಗ ಯಾಕೆ ಅದನ್ನು ಮರೆತು ಬಿಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ನೋಡ್ಬೇಕಂತ ಹೇಳಿದ್ರೆ ರೀಸೆಂಟಾಗಿ ಒಂದು 2 ವಾರಗಳ ಹಿಂದೆ ಕಾಂಗ್ರೆಸ್ ಶಾಸಕರ ಸಭೆ ಆಯಿತು. ಅದರಲ್ಲಿಯೂ ಕೂಡ ನಿಯೋಗದ ಸಭೆ ಆದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಶಾಸಕರ ಬೇಡಿಕೆ ಇದ್ದಂಥದ್ದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ಕೊಡಿ ಅಂತ ಹೇಳಿ. ಅಟ್ಲೀಸ್ಟ್ ಒಂದು 20 ಕೋಟಿಯಷ್ಟು ಅನುದಾನವನ್ನಾದರೂ ಕೊಡಿ ಅನ್ನುವಂಥ ಬೇಡಿಕೆಗಳು ಕೂಡ ಇತ್ತು. ಬಟ್ ನೋ ಯೂಸ್. ಒಂದು 10 ಕೋಟಿಯಷ್ಟು ಅನುದಾನವನ್ನು ನೀಡಬಹುದು ಅನ್ನುವಂಥ ಭರವಸೆಯನ್ನು ನೀಡಿದ್ದಾರಂತೆ ಮೂಲಗಳ ಪ್ರಕಾರ. ಆದರೂ ಕೂಡ ಕನ್ಫರ್ಮ್ ಇಲ್ಲ ತಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಇವನ್ ನಾವು ಮೀಡಿಯಾದಲ್ಲಿ ಇದ್ದುಕೊಂಡೇ ಹೇಳ್ತಾ ಇದ್ದೀವಿ, ಮುಂಚೆ ಬೆಳಗಾದ್ರೆ ಸಾಕು ಈ ಶಾಸಕರುಗಳ ಗ್ರೂಪಲ್ಲಿ ಬರ್ತಾ ಇರುತ್ತೆ, ಇವತ್ತಿಲ್ಲಿ ಶಂಕುಸ್ಥಾಪನೆ, ಇವತ್ತಿಲ್ಲಿ ಶಿಲಾನ್ಯಾಸ, ಇವತ್ತಿಲ್ಲಿ ಉದ್ಘಾಟನೆ. ಬಟ್ ಈಗ ಪ್ರಸ್ತುತ ಅದು ಯಾವುದು ಕೂಡ ನಮಗೆ ನ್ಯೂಸ್ಗಳೇ ಬರ್ತಾ ಇಲ್ಲ ಕವರೇಜ್ ಮಾಡೋದಕ್ಕೆ. ಬಿಕಾಸ್ ಎಲ್ಲೂ ಕೂಡ ಅನುದಾನನೇ ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಶಿಲಾನ್ಯಾಸ ಆಗುತ್ತೆ? ಯಾವ ಶಾಸಕರುಗಳ ಶಿಲಾನ್ಯಾಸಗಳು ಕೂಡ ನಡೀತಾ ಇಲ್ಲ. ಓಕೆ, ಕರಾವಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿಜೆಪಿ ನಾಯಕರುಗಳೇ, ಬಿಜೆಪಿಯಿಂದ ರೆಪ್ರೆಸೆಂಟ್ ಆಗಿರುವಂಥ ಶಾಸಕರುಗಳೇ ಇರುವಂಥದ್ದು. ಆದರೂ ಕೂಡ ಕಾಂಗ್ರೆಸ್ಸಿಂದ ರೆಪ್ರೆಸೆಂಟ್ ಆಗಿರುವಂತಹ ಶಾಸಕರುಗಳ ಕತೆ ಯಾವುದೇ ಬೆಳವಣಿಗೆಗಳು ಕೂಡ ಪ್ರಸ್ತುತ ಕಾಣ್ತಾ ಇಲ್ಲ ಅನ್ನುವಂಥ ನಿರಾಸೆಗಳೇ. ಆ್ಯಂಡ್ ಎಸ್ಪೆಷಲಿ ಬಸ್ಸಿನ ಟಿಕೆಟ್ ದರ ಏರಿಕೆಯಿಂದಾಗಿ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ಇದನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಸಮರ್ಥನೆಯನ್ನು ನೀಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಜನವರಿ 5ರ ನಂತರ 5ನೇ ತಾರೀಕಿನಿಂದಲೇ ಜಾರಿಯಾಗುತ್ತೆ ದರ ಏರಿಕೆ ಅನ್ನುವಂಥದ್ದನ್ನು ಸರ್ಕಾರಗಳು ಕೂಡ ಹೇಳಿರುವಂಥದ್ದು. ಇದು ಪ್ರಮುಖವಾಗಿ ಬಸ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ಗಳು ಇವತ್ತಿನ ಜನಧ್ವನಿಯಲ್ಲಿ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನಷ್ಟು ಅಪ್ಡೇಟ್ಗಳನ್ನ ನೀಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.